ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಗವದ್ಗೀತೆ ಇಂಟ್ರೊಡಕ್ಷನ್ ಕ್ಲಾಸ್ಗೆ ಸ್ವಾಗತ. ನಿನ್ನೆ ಪಾಯಿಂಟ್ಸ್ ಹೇಳ್ತೇನೆ, ಸ್ಟಾರ್ಟಿಂಗ್ ಇಂದ ಹೇಳ್ತೇನೆ. ಎಸ್, ನಿನ್ನೆ ಪ್ರಸ್ತಾವನೆಯಲ್ಲಿ ಫಸ್ಟಿಗೆ ಪ್ರಭುಪಾದ ಹೇಳುವಂಥದ್ದು, ನಾನು ಅಂಧಕಾರದಲ್ಲಿದ್ದೆ, ನನ್ನ ಗುರು ನನ್ನನ್ನು ಅಲ್ಲಿಂದ ಮೇಲೆತ್ತಿದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭುವ ಆ ಮನೋವಿಷ್ಟ ಎಂತ ಉಂಟು ಅದು ರೂಪ ಗೋಸ್ವಾಮಿಗೆ ಗೊತ್ತಾಗಿದೆ. ಹಾಗಾಗಿ ನಾನು ಅವರಿಂದ ಕೂಡ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಮತ್ತೆ ನೆಕ್ಸ್ಟ್ಗೆ ಪ್ರಭುಪಾದ್ ಈ 6 ಗೋಸ್ವಾಮಿಗಳಿಗೆ ಮತ್ತೆ ಪಂಚತತ್ವಕ್ಕೆ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ ಗದಾ ಶ್ರೀವಾಸ ಅವರಿಗೆ ಮತ್ತು ಅವರ ಅಸೋಸಿಯೇಟ್ಗೆ ಪ್ರಣಾಮ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ರಾಧಾರಾಣಿ ಮತ್ತು ಕೃಷ್ಣನಿಗೆ, ಮತ್ತೆ ಲಲಿತಾ ಮತ್ತು ವಿಶಾಖನಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಕೃಷ್ಣನಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ನೆಕ್ಸ್ಟ್ ರಾಧಾರಾಣಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಎಲ್ಲ ವೈಷ್ಣವರಿಗೆ ಗೌರವ ಸಲ್ಲಿಸ್ತಾ ವಾಪಸ್ ಪಂಚತತ್ವಕ್ಕೆ ಗೌರವ ಸಲ್ಲಿಸ್ತಾ ಇದು ಸ್ಟಾರ್ಟ್ ಮಾಡುವಂಥದ್ದು. ಮತ್ತೆ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು, ಮೊದಲ ಪ್ಯಾರದಲ್ಲಿ ಭಗವದ್ಗೀತೆ ಅಂದ್ರೆ ಗೀತಾ ಉಪನಿಷತ್. ಈ ಮಾಯಾವಾದಿಗಳು ಉಪನಿಷತ್ ಮತ್ತೆ ವೇದಗಳನ್ನು ಆಕ್ಸೆಪ್ಟ್ ಮಾಡುವಂಥದ್ದು. ಭಗವದ್ಗೀತಾ ಭಾಗವತಂ ಅದೆಲ್ಲ ಬಚ್ಚೋ ಪಡ್ನೇವಲ್ಲ, ಆ ರೀತಿ ಹೇಳ್ತಾರೆ, ಮಕ್ಕಳು ಓದುವಂಥದ್ದು. ನಾವೆಲ್ಲ ವೇದ ಉಪನಿಷತ್. ಆದರೆ ಉಪನಿಷದಲ್ಲಿ ಈ ಭಗವದ್ಗೀತಾ ಗೀತಾ ಉಪನಿಷತ್, ಸರ್ವ ಉಪನಿಷತ್ ಗಾವ್ ದೋಗ್ಧಾ ಗೋಪಾಲ್ ನಂದನ. ಹಾಗಾಗಿ ಇದು ಶಂಕರಾಚಾರ್ಯ ಹೇಳಿದ್ದಾರೆ. ಹಾಗಾಗಿ ಇದು ವೈದಿಕ ಜ್ಞಾನದ ಸಾರ್ವಜನಿಕ ಮತ್ತು ಸಾಹಿತ್ಯ ಅತ್ಯಂತ ಮುಖ್ಯವಾದ ಉಪನಿಷತ್. ಯಾವುದು? ಗೀತಾ ಉಪನಿಷತ್. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಇಂಗ್ಲಿಷ್ನಲ್ಲಿ ತುಂಬಾ ವ್ಯಾಖ್ಯಾನ ಇತ್ತು, ಆದರೆ ಯಾವುದು ಕೂಡ ಸರಿಯಾದ ವ್ಯಾಖ್ಯಾನ ಅಲ್ಲ. ಎಲ್ಲವೂ ಎಂತಂದ್ರೆ ಎಲ್ಲರಲ್ಲಿ ಅವರವರ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಏಕೆಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಪ್ರತಿಯೊಂದರಲ್ಲೂ ವ್ಯಾಖ್ಯಾನಗಳು ಭಗವದ್ಗೀತೆ ವಾಸ್ತವದ ಅಂತರಾರ್ಥ ಮುಟ್ಟದೆ ಕೇವಲ ಅವರವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದಕ್ಕೆ ಈ ಭಗವದ್ಗೀತಾ ರೂಪ ತುಂಬಾ ಮುಖ್ಯ ಅಂತ ಪ್ರಭುಪಾದ ಹೇಳ್ತಿದ್ದಾರೆ. ಮತ್ತೆ ಭಗವದ್ಗೀತೆಯ ಅಂತರಾರ್ಥ ಹೇಗೆ ನಾವು ತಿಳಿಯುವಂಥದ್ದು ಹೇಗೆ ಅಂದ್ರೆ ಪ್ರಭುಪಾದಲ್ಲಿ ಮದ್ದಿನ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಒಬ್ಬ ಹೋಗಿ ಡಾಕ್ಟರ್ ಹತ್ರ ಹೋಗ್ತಾನೆ, ಅವನಿಗೆ ಮದ್ದು ಕೊಡ್ತಾರೆ. ಡಾಕ್ಟರ್ ಯಾವ ರೀತಿ ಹೇಳ್ತಾರೆ ಆ ರೀತಿ ಅವ್ರು ತಗೊಳ್ಬೇಕು. ಡಾಕ್ಟರ್ ಹೇಳ್ತಾರೆ ಬೆಳಿಗ್ಗೆ ಊಟ ಮಾಡುವ ಮುಂಚೆ, ಊಟ ಮಾಡಿದ ನಂತರ, ಮಧ್ಯಾಹ್ನ ಊಟ ಮಾಡುವ ಮುಂಚೆ, ರಾತ್ರಿ ಊಟ ಮಾಡಿದ ಮುಂಚೆ, ನಂತರ, ಈ ರೀತಿ ತಗೊಳ್ಬೇಕು ಅವರು. ಆದ್ರೆ ಅವನ ಪ್ರಕಾರ ನಾನು ಮಧ್ಯಾಹ್ನ ಒಂದು ತಗೊಳ್ತೇನೆ, ಬೆಳಿಗ್ಗೆ ತಗೊಳ್ಳೋದಿಲ್ಲ, ಆ ರೀತಿ ಆಗುದಿಲ್ಲ. ಅದೇ ರೀತಿ ಪ್ರಭುಪಾದ ಕೂಡ ಹೇಳುವಂತಹ ಇಲ್ಲಿ ಕೂಡ ಹಾಗೆ ಭಗವದ್ಗೀತೆಯನ್ನು ಯಾರು, ಭಗವದ್ಗೀತೆಯ ವಕ್ತಾರೆ ಯಾರು? ಭಗವಂತ. ಅದು ಭಗವಂತ ಯಾವ ರೀತಿ ಹೇಳಿದಾನೆ ಆ ರೀತಿ ನಾವು ಅರ್ಥ ಮಾಡ್ಬೇಕು. ಮತ್ತೆ ಇಲ್ಲಿ ಭಗವಾನ್ ಕೃಷ್ಣನು ಯಾಕೆ ಭಗವಾನ್ ಹೇಳುವುದಂದ್ರೆ, ಭಗವಂತನ ಹತ್ರ ಈ 6 ವಿಷಯದಲ್ಲಿ ಭಗವಂತ ಪೂರ್ಣ ಪ್ರಮಾಣದಲ್ಲಿ ಇದ್ದಾನೆ. ಯಾವುದೆಲ್ಲ? ಐಶ್ವರ್ಯ, ವೀರ್ಯ, ಯಶ, ಶ್ರಿಯ, ಜ್ಞಾನ, ವೈರಾಗ್ಯ. ಇದನ್ನು ಯಾರು ಕೂಡ ಬೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಯಾರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದ್ದಾನೆ. ಮತ್ತೆ ಪ್ರಭುಪಾದ ಹೇಳುವಂಥದ್ದು, ಇದನ್ನು ಭಗವಾನ್ ಅಂತ ಯಾರು ಒಪ್ಪಿದ್ದಾರೆ? ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮನ, ನಿಂಬಾರ್ಕ ಸ್ವಾಮಿ, ಶ್ರೀ ಚೈತನ್ಯ ಇವರು ಒಪ್ಪಿದ್ದಾರೆ. ನಾವು ಕೂಡ ಒಪ್ಬೇಕಂತೆ. ಮತ್ತೆ ಇದು ಖಾಲಿ ಭಗವದ್ಗೀತೆಯಲ್ಲಿ ಕೂಡ ದೃಢಕೃತವಾಗಿದೆ. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಉಂಟು, ಮತ್ತೆ ಭಾಗವತ ಪುರಾಣದಲ್ಲಿ ಕೂಡ ಉಂಟು. ಭಾಗವತದಲ್ಲಿ ಪ್ರಭುಪಾದ ಅಂತ ಹೇಳುವುದು ಇಲ್ಲಿ ಏತೇಷಾಂ ಸಕಲಾಂಶ ಕೃಷ್ಣಸು ಭಗವಾನ್ ಸ್ವಯಂ, ಇದನ್ನು ಹೇಳ್ತಾ ಇದ್ದಾರೆ. ಮತ್ತೆ ಪ್ರಭುಪಾದ ಹೇಳುವಂತಹದ್ದು 4ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದಾರೆ. ಪ್ರಭುಪಾದಲ್ಲಿ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಅಂದ್ರೆ 4ನೇ ಅಧ್ಯಾಯದ 1ರಿಂದ 3 ಶ್ಲೋಕ ಹೇಳ್ತಾರೆ. ಅಂದ್ರೆ ಇದನ್ನು ಕೃಷ್ಣ 12 ಕೋಟಿ ವರ್ಷದ ಹಿಂದೆ ಯಾರಿಗೆ ಹೇಳಿದ್ದಾನೆ? 120 ಮಿಲಿಯನ್ ಇಯರ್ಸ್ ಎಗೋ. ಯಾರಿಗೆ? ವಿವಸ್ವಾನಿಗೆ ಹೇಳಿದ್ದಾನೆ. ವಿವಸ್ವಾನ್ ಮತ್ತೆ ಮನುವಿಗೆ, ಮನು ಮತ್ತೆ ಇಕ್ಷ್ವಾಕುಗೆ, ಈ ರೀತಿ ಅದು ಗುರು ಪರಮಲ್ಲಿ ಬಂದಿತ್ತು. ಆದ್ರೆ ಕಾಲಕ್ರಮೇಣದಲ್ಲಿ ಎಂತ ಆಯ್ತು? ಏವಂ ಪರಂಪರಾ ಪ್ರಾಪ್ತ ಇಮಂ ರಾಜ ವಿಷಯವಿದು ಸಕಾಲೇನ ಮಹತ ಯೋಗ ನಷ್ಟ ಪರಂಪರೆ. ಕಾಲಕ್ರಮೇಣದಲ್ಲಿ ಅದು ನಷ್ಟವಾಯಿತು. ಹಾಗಾಗಿ ಈಗ ಭಗವಂತ ಎಂತ ವಾಪಸ್ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅಂದ್ರೆ ಪರಂಪರೆ ಕನೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತದೆ. ಮತ್ತೆ ಈ 3ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಸ ಏವಾಯಮಯಾತಿ ಅದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತು ಅಸೀಮೆ ಸಕಾಚೇತಿ ರಹಸ್ಯಮಿ ಏತತ್ ಉತ್ತಮ. ಹಾಗಾಗಿ ಇಲ್ಲಿ ಎಂತ ಕೃಷ್ಣ ಅಂತ ಹೇಳುವಂಥದ್ದು, ಭಕ್ತು ಅಸಿ ಸಕಾಚೇತಿ. ಅರ್ಜುನ ಭಕ್ತ ಮತ್ತೆ ಸಖ. ಹಾಗಾಗಿ ಅವನಿಗೆ ಹೇಳಿದ. ಈಗ ನಮ್ಗೆ ಕೂಡ ಇಚ್ಛೆ ಇರ್ಬೋದು, ಕೃಷ್ಣ ನಮ್ಗೆ ಹೇಳ್ಬೇಕಂತ. ನಾವು ಭಕ್ತ ಕೂಡ ಅಲ್ಲ, ಸಖ ಕೂಡ ಅಲ್ಲ. ಹಾಗಾಗಿ ಇಲ್ಲಿ ರಹಸ್ಯಂ ನೋಡಿ, ಈ ಭಗವದ್ಗೀತೆ ಅನ್ನೋದು ರಹಸ್ಯ. ಈಗ ನಾವು ನಮ್ಮ ಮನೆಯದು ಬಂಗಾರ, ನಮ್ದು ಹಣ, ಇದೆಲ್ಲ ನಾವು ಯಾರಿಗೆ ಹೇಳುವಂಥದ್ದು? ಹೆಂಡತಿಗೆ ಹೇಳ್ತೇವೆ, ತಾಯಿಗೆ ಹೇಳ್ತೇವೆ,
ಮಗಳಿಗೆ ಹೇಳ್ತೇವೆ, ಮಗನಿಗೆ ಹೇಳ್ತೇವೆ, ಎಲ್ಲರಿಗೂ ಹೇಳುವುದಿಲ್ಲ. ಅದೇ ರೀತಿ ಭಗವಂತ ಕೂಡ ಅವನ ರಹಸ್ಯ ಯಾರಿಗೆ ಹೇಳುವಂತದ್ದು? ಭಕ್ತ ಮತ್ತೆ ಸಖನಿಗೆ ಹೇಳ್ತಾ ಇದ್ದಾನೆ. ಎಸ್, ಓಕೆ. ಶಾಸ್ತ್ರ ಎಸ್. ಮತ್ತೆ ಪ್ರಭುಪಾದ ಹೇಳುವಂತದ್ದು ಇದು 5 ರೀತಿಯ ರಸ. ಯಾವುದು? ರಸಗಳು ಯಾವುದೆಲ್ಲ? ಶಾಂತರಸ, ಸಾಕ್ಯ, ದಾಸ್ಯರಸ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಹಾಗಾಗಿ ಈ 3 ರಸಗಳು ಅಡ್ವಾನ್ಸ್ಡ್ ರಾಘವಂಗ ಭಕ್ತರು. ಮತ್ತೆ ಈ ಸೆಕೆಂಡ್ ಒನ್ ನಾವೆಲ್ಲ ದಾಸ್ಯ ರಸದವರು. ಮತ್ತೆ ಇಲ್ಲಿ ಶಾಂತ ಅಂದ್ರೆ ಪ್ರಾಣಿಗಳೆಲ್ಲ, ಪ್ರಾಣಿ ಪಕ್ಷಿಗಳೆಲ್ಲ ಶಾಂತರಸ. ಎಸ್. ಮತ್ತೆ ಪ್ರಭುಪಾದ ಹೇಳುವಂಥದ್ದು ನಮ್ದು ಕೂಡ ಒಂದು ಸ್ವರೂಪ ಉಂಟಂತೆ. ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್. ಆದ್ರೆ ನಾವೀಗ ನಮ್ಮ ಸ್ವರೂಪವನ್ನು ಮರೆತು ಬಿಟ್ಟಿದ್ದೇವೆ. ಇಲ್ಲಿ ಪ್ರಭುಪಾದ ಹೇಳುವ ಸ್ವರೂಪ ಸಿದ್ಧಿ ಅಂದ್ರೆ ನಾವು ಸಾಧನೆ ಮಾಡಿ 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 ನಮ್ಮ ಸ್ವರೂಪ ಯಾವುದು ಸ್ವರೂಪ ಉಂಟು ನಾವು ಸಿದ್ಧಿ ಪಡಿಬೇಕಂತ ಪ್ರಭುಪಾದ ಹೇಳುವಂತಹದ್ದು. ಹಾಗೆ ಭಕ್ತಿಯಿಂದ ಇದು ಸಾಧ್ಯ. ಮತ್ತೆ ಪ್ರಭುಪಾದ ಹೇಳುವಂತಹದ್ದು ನೆಕ್ಸ್ಟ್ಗೆ ಈ 3 ಶ್ಲೋಕವನ್ನು ಹೇಳ್ತಾ ಇದ್ದಾರೆ. 10ನೇ ಅಧ್ಯಾಯದು 12ರಿಂದ 14. ಅಲ್ಲಿ ಅರ್ಜುನ ಹೊಗಳುವಂತಹದ್ದು ಯಾರನ್ನು? ಕೃಷ್ಣನ. ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಮ್ಮ. ಅಂದ್ರೆ ನಾವು ಭಗವಂತನನ್ನು ಹೊಗಳ್ಬೇಕಂತೆ ಫಸ್ಟಿಗೆ. ನಮ್ಗೆ ಅಂತಂದ್ರೆ ಎಲ್ಲರೂ ನಮ್ಮನ್ನು ಹೊಗಳ್ಬೇಕು, ಭಗವಂತರು ನಮ್ಮನ್ನು ಹೊಗಳ್ಬೇಕು. ಉಲ್ಟಾ. ಅದು ಆಕ್ಚುಲಿ ಯಾರು ಭಕ್ತ ಯಾವಾಗಲೂ ಭಗವಂತನ ಹೊಗಳು, ನನ್ಗೆ ಹೊಗಳಿಕೆ ಬೇಡ, ಇದು ಅವನ ನೆಲೆ. ಹಾಗಾಗಿ ಈ ರೀತಿ ಹೇಳ್ತಾ ಇದ್ದಾನೆ. ಹಾಗೆ ಪ್ರಭುಪಾದ ಹೇಳುವಂತಹದ್ದು ಭಕ್ತಿಯಲ್ಲಿ ಫಸ್ಟಿಗೆ ನಾವು ಭಗವಂತನನ್ನು ಹೊಗಳ್ಬೇಕು, ಗ್ಲೋರಿಫಿಕೇಶನ್ ಮಸ್ಟ್. ಸೆಕೆಂಡ್ ನಾವು ಭಗವಂತನಿಗೆ ಕೃತಜ್ಞ, ಗ್ರಾಟಿಟ್ಯೂಡ್. 3ನೇದು ಕೃಷ್ಣ ಹತ್ರ ನಾವು ಕ್ಷಮೆ ಕೇಳ್ಬೇಕಂದ್ರೆ ಫಾರ್ಗಿವ್ನೆಸ್. 4ನೇದು ನಾವು ಭಗವಂತ ಕೇಳ್ಬೇಕು. ಎಂತ ಕೇಳ್ಬೇಕು? ಭಕ್ತಿಯಲ್ಲಿ ನಾನು ಹೇಗೆ ಮುಂದೆ ಹೋಗುವಂಥದ್ದು, ಈ ರೀತಿ ಕೇಳ್ಬೇಕು. ಮತ್ತೆ ಸೆಕೆಂಡ್ ಶ್ಲೋಕದಲ್ಲಿ ಹೇಳುವಂಥದ್ದು ಆವು ಸ್ವಂ ಋಷಯ ಸರ್ವೇ ದೇವರ್ಷಿ ನಾರದದ ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವ ಬ್ರವಿಷಿ. ಈ ಶ್ಲೋಕ ಅಂತ ಹೇಳುವುದಂದ್ರೆ ಅರ್ಜುನ ಜೆಂಟಲ್ಮ್ಯಾನ್. ಯಾಕೆ ಜೆಂಟಲ್ಮ್ಯಾನ್? ಯಾಕೆಂದ್ರೆ ಅರ್ಜುನ ಎಂತ ಹೇಳ್ತಿದ್ದಾನೆ ಅಂದ್ರೆ, ಕೃಷ್ಣ ನೀನ್ ಎಂತ ಹೇಳ್ತಾ ಇದೀಯಾ ಅದನ್ನು ಖಾಲಿ ನೀನು ಮಾತ್ರ ಹೇಳುವುದಲ್ಲ, ಪ್ರೀವಿಯಸ್ ಆಚಾರ್ಯರು ಹೇಳಿದ್ದಾರೆ, ನಾರದ ಕೂಡ ಹೇಳಿದ್ದಾನೆ, ಅಸಿತ ಹೇಳಿದ್ದಾನೆ, ದೇವಲ ಹೇಳಿದ್ದಾನೆ, ವ್ಯಾಸ ಹೇಳಿದ್ದಾನೆ, ನೀನು ಕೂಡ ಸೇಮ್ ಹೇಳ್ತಾ ಇದ್ದೀನಿ. ಇದಕ್ಕೆ ಕನ್ಕ್ಲೂಷನ್ ಎಂತ ಅರ್ಜುನ ಹೇಳುವಂತಹದ್ದು ಸರ್ವಮೇತದೃತಮನ್ಯ. ನೀನು ಹೇಳಿದ ನಾನು ಒಪ್ತಾ ಇದ್ದೇನೆ, ನೀನು ಹೇಳಿದ ನಾನು ಒಪ್ತಾ ಇದ್ದೇನೆ. ಯಾಕೆ? ಪ್ರೀವಿಯಸ್ ಆಚಾರ್ಯರು ಒಪ್ಪಿದ್ದಾರೆ, ಹೇಳಿದ್ದಾರೆ ಸೇಮ್. ಈಗ ನೀನು ಹೇಳ್ತಾ ಇದೆಯಾ, ನಾನು ಒಪ್ತಾ ಇದ್ದೇನೆ, ನನ್ಗೆ ಯಾವ್ದು ಡೌಟ್ಸ್ ಇಲ್ಲ, ಕೃಷ್ಣ ನಾನೇನು ಒಪ್ತಾ ಇದ್ದೇನೆ. ಹಾಗಾಗಿ ಮತ್ತೆ ಅರ್ಜುನ ಹೇಳುವಂತ ನಹೀತೆ ಭಗವಾನ್ ವ್ಯಕ್ತಿ ವಿದುರ್ ದೇವನ ದಾನ. ದೇವತೆಗಳಾಗಲಿ ದಾನವರಿಗೆ ನಿನ್ನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮತ್ತೆ ಯಾರಿಗೆ ಆಗ್ತದೆ? ಭಕ್ತರಿಗೆ ಮಾತ್ರ. ಎಸ್. ಈಗ ಇವತ್ತು ನಮ್ಗೆ ಇಲ್ಲಿಂದ ನಿನ್ನೆ ಇಲ್ಲಿ ತನಕ ನಾನು ಮಾಡಿದ್ದೇನೆ. ಈಗ ಓಕೆ, ಓದ್ತೇನೆ, ಓದಿ ಮತ್ತೆ ಅದನ್ನು ವಿವರಿಸುವ. ಆದ್ದರಿಂದ ಭಗವದ್ಗೀತೆಯನ್ನು ಭಕ್ತಿ ಭಾವದಿಂದ ಸ್ವೀಕರಿಸಬೇಕು. ಯಾರೇ ಆಗಲಿ ತಾನು ಶ್ರೀಕೃಷ್ಣನಿಗೆ ಸಮಾನ ಎಂದಾಗ್ಲಿ, ಅಥವಾ ಕೃಷ್ಣನು ಸಾಮಾನ್ಯ ವ್ಯಕ್ತಿ ಎಂದಾಗ್ಲಿ, ಅಥವಾ ಕೃಷ್ಣನು ಬಹುಶ್ರೇಷ್ಠ ವ್ಯಕ್ತಿ ಎಂದಾಗ್ಲಿ ಯೋಚಿಸಬಾರದು. ಭಗವಾನ್ ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ಅಥವಾ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿರುವ ಅರ್ಜುನನು ಹೇಳುವಂತೆ ನಾವು ತಾತ್ವಿಕವಾಗಿಯಾದರೂ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನ ಅಂಗೀಕರಿಸಬೇಕು. ಆ ವಿನೀತ ಭಾವದಿಂದ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬಹುದು. ಭಗವದ್ಗೀತೆಯನ್ನು ವಿನಯ ಭಾವದಿಂದ ಓದದಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಏಕೆಂದ್ರೆ ಅದು ಒಂದು ಮಹಾರಹಸ್ಯ. 4ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ರಹಸ್ಯ ಏತದುತ್ತಮ. ಹಾಗಾಗಿ ಇದು ರಹಸ್ಯ ಹೇಗೆ ಅರ್ಥ ಆಗುವಂಥದ್ದು? ಈಗ ಪ್ರಭುಪಾದ ಹೇಳ್ತಾ ಇದ್ದಾರೆ. ಎಂತ? ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಉದಾಹರಣೆ ನಿಮ್ಗೆ ಮತ್ತೆ ಅರ್ಥ ಆಗ್ಬೋದು. ಒಮ್ಮೆ ವೃಂದಾವನದಲ್ಲಿ ಈ ಆರ್ಯ ಸಮಾಜ, ನಿಮ್ಗೆ ಗೊತ್ತಿರ್ಬೋದು, ಆರ್ಯ ಸಮಾಜದವರು ಯಾವಾಗಲೂ ಸ್ವಾಹ ಮಾಡ್ತಾರೆ. ಹಾಗಾಗಿ ಅವರು ವೇದಾಸ್ ಅಂದ್ರೆ ಅವ್ರು ಹೇಳುವಂತ ಅಂತಂದ್ರೆ ವೇದಾಸ್ ಅದನ್ನು ನಂಬ್ತಾರೆ, ಆದ್ರೆ ಈ ಭಗವದ್ಗೀತೆ ನಂಬುದಿಲ್ಲ. ಮತ್ತೆ ಅವ್ರದ್ದು 1-2ಕ್ಕೆ ಸ್ವಾಹ. ಹಾಗೆ ಅಲ್ಲಿ ಒಂದು ದೊಡ್ಡ ಅವ್ರದ್ದು ಮಠ ಇತ್ತು. ಪ್ರಭುಪಾದ ಅಲ್ಲಿ ಹೋಗಿ ಕೃಷ್ಣ ಬಲರಾಮ್ ಟೆಂಪಲ್ ಮಾಡಿದ್ವಿ ವೃಂದಾವನದಲ್ಲಿ. ಕೃಷ್ಣ ಬಲರಾಮ್ ಟೆಂಪಲ್ ಮಾಡಿ ಅದು ಸ್ವಲ್ಪ ಓಲ್ಡ್. ಇಲ್ಲಿಗೆ 5,000 ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಖಾಲಿ 5 ಜನ ಹೋಗುವಂಥದ್ದು. ಪ್ರಭುಪಾದ ಶಿಷ್ಯ ಹೋಗಿ ಕೇಳಿದ್ರು, ಪ್ರಭುಪಾದ್ ಯಾಕೆ ಅದು ತುಂಬಾ ಓಲ್ಡ್, ಅಲ್ಲಿ ಖಾಲಿ 5 ಜನ ಹೋಗುವಂಥದ್ದು, ನಮ್ಮಲ್ಲಿ 5,000 ಜನ ಬರ್ತಾ ಇದ್ದಾರೆ. ಪ್ರಭುಪಾದ ಹೇಳಿದ ಉತ್ತರ ಬ್ಯೂಟಿಫುಲ್ ಉತ್ತರ. ಪ್ರಭುಪಾದ ಹೇಳುವಂಥದ್ದು
These Arya Samajis, they are thinking, their understanding about Krishna is like Krishna is a greatest person, like Gandhiji, something like that. Gandhiji greatest person. ಆ ರೀತಿ ಕೃಷ್ಣ ಕೂಡ ಒಂದು ಗ್ರೇಟೆಸ್ಟ್ ಪರ್ಸನ್. ಬಟ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ ಕೃಷ್ಣ ಇಸ್ ಅ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ದೇವೋತ್ತಮ ಪರಮಪುರುಷ. ಇದೇ ವ್ಯತ್ಯಾಸ ಪ್ರಭುಪಾದ ಹೇಳುವಂತ ದೊಡ್ಡ ವ್ಯತ್ಯಾಸ. ಅವರಿಂದ ಕೃಷ್ಣ ಅಂದ ತುಂಬಾ ತುಂಬಾ ಹೆಸರುಗಳು ಉಂಟು, ಅದೇ ರೀತಿ ಕೃಷ್ಣ ಕೂಡ ಒಂದು ಇಲ್ಲ ಸರ್. ಹಾಗಾಗಿ ಇಲ್ಲಿ ನೋಡಿ, ಅದನ್ನ ಭಗವದ್ಗೀತೆಯನ್ನು ಭಕ್ತಿಭಾವದಿಂದ ಸ್ವೀಕರಿಸಬೇಕಂತೆ. ಭಕ್ತಿಭಾವದಿಂದ ಯಾರೇ ಆಗ್ಲಿ, ತಾನು ಶ್ರೀಕೃಷ್ಣ ಸಮಾನದಿಂದ ಆಗ್ಲಿ ಅಥವಾ ಶ್ರೀಕೃಷ್ಣ ಸಾಮಾನ್ಯ ವ್ಯಕ್ತಿ, ಇವರ ಮಿಸ್ಟೇಕ್ ಇದೆ. ಭಗವಂತನನ್ನು ಸಾಮಾನ್ಯ ವ್ಯಕ್ತಿಯಾಗಿ ಕನ್ಸಿಡರ್ ಮಾಡುವಂಥದ್ದು ಎಂದಾಗ್ಲಿ, ಅಥವಾ ಕೃಷ್ಣನು ಬಹುಶ್ರೇಷ್ಠ ವ್ಯಕ್ತಿ. ನೋಡಿ, ಕೆಲವೊಮ್ಮೆ ಸಮಾನ ಮಾಯಾವಾದಿಗಳು ಸಮಾನ ಕೂಡ ಎನಿಸಿದ್ದಾರೆ, ಕೆಲವೊಮ್ಮೆ ಸಾಮಾನ್ಯ ವ್ಯಕ್ತಿ ಎನಿಸಿದ್ದಾರೆ, ಕೆಲವೊಮ್ಮೆ ಅವ ಗ್ರೇಟೆಸ್ಟ್ ಪರ್ಸನ್. ಗ್ರೇಟೆಸ್ಟ್ ಪರ್ಸನ್ ಅಲ್ಲ, ಅವ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಬಹುಶ್ರೇಷ್ಠ ವ್ಯಕ್ತಿಯಿಂದಾಗಿ ಯೋಚಿಸಬಾರದು. ಭಗವಾನ್ ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ. ನೋಡಿ, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಭಗವದ್ಗೀತೆ ಹೇಳಿರುವಂತಹ ಭಗವದ್ಗೀತೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿರುವ ಅರ್ಜುನನು ಹೇಳುವಂತೆ ನಾವು ತಾತ್ವಿಕೆಯಾದರೂ ಶ್ರೀಕೃಷ್ಣನನ್ನು ದೇವೋತ್ತಮ ಪುರುಷನೆಂದು ನಮಗೆ, ಅಂದ್ರೆ ಥಿಯರಿಟಿಕಲಿ, ಪ್ರಾಕ್ಟಿಕಲ್ ನಮಗೆ ಈಗ ರಿಯಲೈಸೇಷನ್ ಆಗಲಿಲ್ಲ ಭಗವಂತ ದೇವೋತ್ತಮ ಪರಮಪುರುಷ ಅಂತ. ಥಿಯರಿಟಿಕಲ್ ನಾವು ಒಪ್ಪಬೇಕಂತೆ. ಥಿಯರಿ ಮತ್ತೆ ಪ್ರಾಕ್ಟಿಕಲ್ಗೆ ಎಂತ ವ್ಯತ್ಯಾಸ? ಈಗ ನೀವು ಸೈನ್ಸ್ ಸ್ಟೂಡೆಂಟ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಥಿಯರಿ ಅಂದ್ರೆ ಅಂತ, ನಿಮ್ಗೆ ಬೆಳಿಗ್ಗೆ ಈಗ ಸೈನ್ಸ್ ಕ್ಲಾಸ್ ಅಲ್ಲಿ ಥಿಯರಿ ಇರ್ತದೆ. ಕ್ಲಾಸ್ ಥಿಯರಿ ಅಂದ್ರೆ ಹೇಳ್ಕೊಳ್ತಾರೆ ಹೀಗೆ ಹೀಗೆ ಅಂತ. ಪ್ರಾಕ್ಟಿಕಲ್ ಕ್ಲಾಸ್ ಅಂದ್ರೆ ಅಂತ, ಪ್ರಾಕ್ಟಿಕಲ್ ಅಂದ್ರೆ ನಿಮ್ಗೆ ಅಲ್ಲಿ ನೀವು ಮಾಡುವಂಥದ್ದು. ಹಾಗೆ ಭಗವಂತ ದೇವೋತ್ತಮ ಪರಮಪುರುಷ ಅಂತ ಥಿಯರಿಟಿಕಲ್ ನಾವು ಈಗ ಬರಬೇಕು. ಹಾಗಿದ್ರೆ ನಮ್ಗೆ ಬಗ್ಗೆ ಅರ್ಥ ಆಗ್ತದೆ. ಪ್ರಾಕ್ಟಿಕಲ್ ಬರುವಂತ ದೊಡ್ಡ ವಿಷಯ. ನಾವು ಭಕ್ತಿ ಸೇವೆ ಮಾಡಿ ಮಾಡಿ ಮತ್ತೆ ನಮಗೆ ಅದು ರಿಯಲೈಸೇಷನ್ ಬರ್ತದೆ. ಎಸ್, ಕೃಷ್ಣ ಇಸ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಈಗ ನಮ್ಗೆ ಆ ರಿಯಲೈಸೇಷನ್ ಬರಲಿಲ್ಲ, ನಾವು ಅಷ್ಟು ಎಂತ ಭಕ್ತಿಯಲ್ಲಿ ಅಡ್ವಾನ್ಸ್ ಕೂಡ ಆಗಲಿಲ್ಲ. ಹಾಗಾಗಿ ನಾವು ಥಿಯರಿಟಿಕಲ್ ಎಸ್ ಕೃಷ್ಣ ದೇವೋತ್ತಮ ಪರಮಪುರುಷ ಈ ನೆಲೆಗೆ ಬಂದ್ರೆ ನಮ್ಗೆ ಅರ್ಥ ಆಗ್ತದೆ ಅಂತೆ ಪ್ರಭುಪಾದ ಹೇಳುವಂಥದ್ದು. ಆ ವಿನೀತ ಭಾವದಿಂದ ಮಾತ್ರ ನಾವು ಭಗವಂತನ ಅರ್ಥ ಮಾಡಿಕೊಳ್ಳಬಹುದು. ಹೆಚ್ಚಿನವರು ಹೇಳುವಂಥದ್ದು, ನಾನು ಓದ್ತಾ ಇದ್ದೇನೆ ಭಗವದ್ಗೀತೆ, ನನಗೆ ಇದು ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗುವುದು ಕೂಡ ಇಲ್ಲ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಫಸ್ಟ್ ಯು ರೀಡ್ ಶಾಸ್ತ್ರ, ಫಸ್ಟ್ಗೆ ನಾವು ಓದ್ಬೇಕಂತೆ. ದೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಅಂಡರ್ಸ್ಟ್ಯಾಂಡ್ ಯಾರ ಮೂಲಕ? ಹೂ ಅಂಡರ್ಸ್ಟುಡ್ ಥ್ರೂ ಹಿಮ್, ಅಂದ್ರೆ ಥ್ರೂ ಡಿವೋಟೀಸ್, ಭಕ್ತರ ಮೂಲಕ. ನಾವು ಅದಕ್ಕೆ ಕ್ಲಾಸ್ ಕೊಡುವಂಥದ್ದು ಯಾಕೆಂದ್ರೆ ನಮ್ಗೆ ಎಷ್ಟು ಸ್ವಲ್ಪ ಅರ್ಥ ಆಗಿದೆ ನಾವು ಅದನ್ನು ತಿಳಿಸುವಂಥದ್ದು. ಹಾಗಾಗಿ ಫಸ್ಟ್ ಯು ರೀಡ್ ಶಾಸ್ತ್ರ, ಓದ್ಬೇಕಂತೆ. ಅರ್ಥ ಆಗದಿದ್ರು ಕೂಡ ಓದ್ಬೇಕಂತೆ. ದೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಅಂಡರ್ಸ್ಟ್ಯಾಂಡ್ ಯಾರ ಮೂಲಕ? ಭಕ್ತರ ಮೂಲಕ. ದೆನ್ ಯು ಅಪ್ಲೈ ಇಟ್, ಮತ್ತೆ ನಾವು ಜೀವನದಲ್ಲಿ ಅಳವಡಿಸಬೇಕು. ಖಾಲಿ ರೀಡ್ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಬೇಕು, ಮತ್ತೆ ಜೀವನದಲ್ಲಿ ಅಳವಡಿಸಬೇಕು. ಇದು ಅಂದ್ರೆ ಲೆಂತಿ ಪ್ರೊಸೆಸ್, ಸಣ್ಣ ಪ್ರೊಸೆಸ್ ಅಲ್ಲ ಇದು. ಹೇಗೆಂದ್ರೆ 5 ವರ್ಷ ನಿಮ್ಮ ಮಗ MBBS ಮಾಡುವಾಗ ನಿಮ್ಗೆ ಹೋಗ್ತದೆ, ಇದು ಲೆಂತಿ ಪ್ರೊಸೆಸ್. ಅದು ಏನು ಅಲ್ಲ, ಇದು ದೊಡ್ಡ ಲೆಂತಿ ಪ್ರೊಸೆಸ್. ಯಾಕೆಂದ್ರೆ ನಿಮ್ಗೆ ಎಂತ ಹೇಳುವಂತದ್ದು ಅಪ್ಲೈ ಮಾಡುವಾಗ ಗೊತ್ತಾಗ್ತದೆ. ನಾವು ಓದಿದನ್ನು ಅರ್ಥ ಮಾಡಿ ನಮ್ಮ ಜೀವನದ ಅಳವಡಿಸುವಾಗ ಎಲ್ಲ ಗೊತ್ತಾಗ್ತದೆ. ಹೇಗೆಂದ್ರೆ ನನ್ನ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ತಂದೆ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ಅವ್ರು ಹೇಳ್ತಾ ಇದ್ರು, ನೀನು ದೊಡ್ಡದಾದ ಮೇಲೆ ನೀನು ದುಡಿಯುವಾಗ ನಿನ್ಗೆ ಈ ಹಣದ ವ್ಯಾಲ್ಯೂ ಗೊತ್ತಾಗ್ತದೆ. ಎಂತ ಹಣ ಕೇಳಿದ್ರು ಕೂಡ ಅವ್ರು ಹೇಳುವುದು ಅದೇ ಡೈಲಾಗ್. ಅದು ನಿಜವಾಗಿ ಯಾವುದು ನಮ್ಗೆ ಗೊತ್ತಾಗುದಿಲ್ಲ, ತಂದೆ ತಾಯಿಯ ಆ ಕಷ್ಟ ನಮ್ಗೆ ಗೊತ್ತಾಗುದಿಲ್ಲ, ಮತ್ತೆ ನಮ್ಗೆ ಗೊತ್ತಾಗ್ತದೆ. ಎಸ್, ಹಾಗಾಗಿ ಇಲ್ಲಿ ಕೂಡ ಹಾಗೆ ನಾವು ಓದಿ ನಾವು ಅರ್ಥ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿದ ಮೇಲೆ ನಮ್ಗೆ ಸ್ವಲ್ಪ ಟೇಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಈಗ ಟೇಸ್ಟ್ ಅಂದ್ರೆ ಟೇಸ್ಟ್ ನಮ್ಗೆ ಬರ್ಲಿಲ್ಲ, ಯಾಕಂದ್ರೆ ನಾವು ಅಪ್ಲೈ ಮಾಡಲಿಲ್ಲ. ಅಪ್ಲಿಕೇಶನ್ ಮಾಡಿದ ಮೇಲೆ ಎಸ್, ತುಂಬಾ ರುಚಿ ಇದು ಗೊತ್ತಾಗ್ತದೆ ಮತ್ತೆ ಅದರ ರುಚಿ ಅಂತ ಅಂದ್ರೆ. ಹಾಗಾಗಿ ಆ ರೀತಿ ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆಯನ್ನು ವಿನಯ ಭಾವನೆ ಓದದಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ, ಏಕೆಂದ್ರೆ ಅದೊಂದು ಮಹಾರಹಸ್ಯ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋಗುವ. ಭಗವದ್ಗೀತೆ ಎಂದರೆ
ಭಗವದ್ಗೀತೆಯ ಗುರಿಯು ಮಾನವ ಕುಲವನ್ನು ಐಕ ಅಸ್ತಿತ್ವ ಅಜ್ಞಾನದಿಂದ ಉದ್ಧರಿಸು. ನೋಡಿ, ಗೋಲ್ ಆಫ್ ಭಗವದ್ಗೀತಾ ಎಂತ? ನಾವೀಗ ಅಜ್ಞಾನದಲ್ಲಿ ಇದ್ದೇವೆ, ಗಾಢ ಅಜ್ಞಾನದಲ್ಲಿ ಇದ್ದೇವೆ, ನಾವು ಮುಳುಗಿ ಹೋಗಿದ್ದೇವೆ. ಎಂತ? ಸೆನ್ಸ್ ಗ್ರಾಟಿಫಿಕೇಶನ್. ಪ್ರಭುಪಾದ ಹೇಳುವಂತದ್ದು, ಸೆನ್ಸ್ ಗ್ರಾಟಿಫಿಕೇಶನ್ ಅಂಡ್ ಕೃಷ್ಣ ಕಾನ್ಶಿಯಸ್ನೆಸ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಇದ್ರ ಅರ್ಥ ಎಂತ? ಈಗ ನೀವು ಒಂದು ಕಟ್ಟಿಗೆಯನ್ನು ಒತ್ತಿಸ್ತೀರಿ, ಮತ್ತೆ ನೀವು ನೀರು ಹಾಕ್ತೀರಿ, ಎಂಥ ಪ್ರಯೋಜನ? ಹಾಗಾಗಿ ಕಟ್ಟಿಗೆಯನ್ನು ಒತ್ತಿಸುವುದಂದ್ರೆ ಕೃಷ್ಣ ಪ್ರಜ್ಞೆ, ನೀರು ಹಾಕುವುದಂದ್ರೆ ಇಂದ್ರಿಯ ಸುಖ. ಹಾಗಾಗಿ ಭಗವದ್ಗೀತೆ ಗುರಿ ಅಂತ ನಮ್ಮನ್ನು ಇಂದ್ರಿಯ ಸುಖದಿಂದ ಮೇಲೆ ತರುವಂತದ್ದು. ಈ ಪ್ರಿಫೇಸ್ ಅಲ್ಲಿ ಅಂದ್ರೆ ಮೊದಲ ಮಾತು, ಅದರಲ್ಲಿ ಪ್ರಭುಪಾದ ಹೇಳುವಂತದ್ದು, ದ ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಈಸ್, ಎಸೆನ್ಸ್ ಆಫ್ ಕೃಷ್ಣ ಈಸ್ ಎಂತ? trying to satisfy Krishna senses, not our senses. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಕೂಡ ಹೇಳುವಂತದ್ದು ಚೈತನ್ಯ ಚರಿತಾಮೃತದಲ್ಲಿ ಎಂತ ಹೇಳ್ತಿದ್ದಾರೆ? ಆತ್ಮೇಂದ್ರಿಯ ತೃಪ್ತಿವಾಂಚಕರೇ ಕಾಮ್, ಕೃಷ್ಣೇಂದ್ರಿಯ ತೃಪ್ತಿವಾಂಚಕರೇ ಪ್ರೇಮ. ವ್ಯತ್ಯಾಸ ಉಂಟು. ಆತ್ಮೇಂದ್ರ ನಮ್ಮ ಇಂದ್ರಿಯ ಸುಖವನ್ನು ನಾವು ಸ್ಯಾಟಿಸ್ಫೈ ಮಾಡೋದು ಕಾಮ, ಮತ್ತೆ ಕೃಷ್ಣನ ಇಂದ್ರಿಯಗಳನ್ನು ಸ್ಯಾಟಿಸ್ಫೈ ಅದು ಪ್ರೇಮ. ಹಾಗಾಗಿ ಇದು ವ್ಯತ್ಯಾಸ ಎರಡಕ್ಕೂ. ಹಾಗೆ ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ವೆನ್ ಯು ಆರ್ ರಿಜೆಕ್ಟಿಂಗ್ ಯುವರ್ ಸೆನ್ಸಸ್ ಅಂಡ್ ಟ್ರೈಂಗ್ ಟು ಸ್ಯಾಟಿಸ್ಫೈ ಸೆನ್ಸಸ್ ಆಫ್ ಕೃಷ್ಣ. ಸ್ಟಾರ್ಟ್ ಆಗೋದು ಅಲ್ಲಿಂದ. ಹಾಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಬೇಕಾಗಿ ಬಂದು ಅರ್ಜುನನ ಕಷ್ಟದಲ್ಲಿ ಇದ್ದಂತೆ ಪ್ರತಿಯೊಬ್ಬನು ಹಲವಾರು ಬಗೆಯ ಕಷ್ಟದಲ್ಲಿರುವುದು. ಅರ್ಜುನ ಕಷ್ಟದಲ್ಲಿ ಇದ್ದ, ಈಗ ನಾವು ಕೂಡ ಕಷ್ಟದಲ್ಲಿ ಇದ್ದೇವೆ. ನಾವು ಎಂತ ಹೇಳುವಂಥದ್ದು, ಅರ್ಜುನನಿಗಿಂತ ಗ್ರೇಟ್ ಅಲ್ಲ ನಾವು, ಅರ್ಜುನನಿಗಿಂತ ಕಡೆ ನಾವು. ಆದ್ರೆ ಅರ್ಜುನ ಒಪ್ಪಿಕೊಂಡ. ಹೇಗೆಂದ್ರೆ ಸೆಕೆಂಡ್ ಚಾಪ್ಟರ್ 7th ಶ್ಲೋಕ ಎಂತ? ಕಾರ್ಪಣ್ಯ ದೋಷ ಬಹತಾ ಸ್ವಭಾವ ಪೃಚ್ಛಾಮಿ ಧರ್ಮ ಸನ್ಮೂಢ ಚೇತ ಶ್ರೇಯಸ್ಯಾನಿಶ್ಚಿತಂ ರೋಹಿತನ್ಮೇ ಶಿಷ್ಯಸ್ತೇಹ ಶಾದಿಮಾಂ ತ್ವಾಂ ಪ್ರಪನ್ನಂ. ಅಂದ್ರೆ ನಾನೀಗ ಕಾರ್ಪಣ್ಯ ದೋಷದಲ್ಲಿದ್ದೇನೆ, ನನ್ನ ಚಿತ್ತಾಶ್ವಾಸವನ್ನು ಕಳೆದುಕೊಂಡಿದ್ದೇನೆ, ನನಗೆ ಯಾವುದು ಶ್ರೇಯಸ್ಸ ಅಂತ ಗೊತ್ತಿಲ್ಲ, ನಾನೀಗ ನಿಂಗೆ ಟೋಟಲಿ ಸರೆಂಡರ್ ಆಗಿದ್ದೇನೆ, ನನಗೆ ನೀನು ಹೇಳು. ಅಲ್ಲಿ ಕೃಷ್ಣ ಸ್ಟಾರ್ಟ್ ಮಾಡುವ ಮಾತಾಡ್ಲಿಕ್ಕೆ. ಹಾಗಾಗಿ ನಾವು ಕೂಡ ಪೂರ್ತಿ ಸರೆಂಡರ್ ಆಗ್ಬೇಕು. ಈಗ ನಮ್ಮ ಸರೆಂಡರ್ ಅಂತ ಪೂರ್ತಿ ಅಲ್ಲ. ನಮ್ಮ ಸರೆಂಡರಿಗೆ ಯಾವ ರೀತಿಯ ಸರೆಂಡರ್? ನಮ್ಮ ಸರೆಂಡರ್ ಈಗ ಹೇಗೆ ಅಂದ್ರೆ, ನಾವು ಕೃಷ್ಣ ಭಗವದ್ಗೀತೆ ಹೇಳಿದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷಾಮಿ ಮಾ ಶುಚ. ಅಂದ್ರೆ ನಿನ್ನ ಚೀಟಿಂಗ್ ಬದಿಗಿಟ್ಟು ಪೂರ್ತಿ ನನಗೆ ಶರಣಾಗತ. ನಾವು ಎಲ್ಲ ನಮ್ದು ಸೋಕಳ ಅದು ಇದು ತುಂಬಾ ಉಂಟು ನಮ್ಗೆ. ಹೇಗಂದ್ರೆ ನನಗೆ ಇವತ್ತು ಆಗ್ಲಿಲ್ಲ, ಅದು ಆಗ್ಲಿಲ್ಲ, ಇದು ಆಗ್ಲಿಲ್ಲ, ರೀಸನ್ ಕೊಡ್ತೇವೆ ನಾವು ತುಂಬಾ. ಕೃಷ್ಣ ಹೇಳುವಂತ ನಿನ್ನೆಲ್ಲ ರೀಸನ್ ಬದಿಗೇಡು, ಪೂರ್ತಿ ನನಗೆ ಶರಣಾಗತ. ನಾವು ಪೂರ್ತಿ ಶರಣಾಗತರೆ ಎಂತ ಮಾಡ್ತಾನೆ ಕೃಷ್ಣ? ಹಾಂ ತಾಂ ಸರ್ವ ಪಾಪಿ, ನಿನ್ನೆಲ್ಲ ಪಾಪದ ನಾನು ಬಿಡುಗಡೆ ಮಾಡ್ತೇನೆ. ಅದು ನಾವು ಯೋಚನೆ ಮಾಡ್ತಾ ಇದ್ದೇವೆ ಕೃಷ್ಣನಿಗೆ ಪೂರ್ತಿ ಶರಣಾಗತ ಆಗ್ಬೇಕಂತ. ಹಾಗಾಗಿ ಆಕ್ಚುಲಿ ನಾವು ಕಷ್ಟದಲ್ಲಿ ಇದ್ದೇವೆ. ಆದ್ರೆ ಅರ್ಜುನ ಒಪ್ಪಿದ, ಎಸ್ ನಾನು ಕಷ್ಟದಲ್ಲಿ ಇದ್ದೇನೆ, ನನಗೆ ಪೂರ್ತಿ ಶರಣಾಗತಿ. ಮತ್ತೆ ಭಗವಂತ ಮಾತಾಡಲು ಶುರು ಮಾಡಿದ. ನಮ್ಮ ಅರ್ಧಂಬರ್ಧ ಶರಣಾಗತಿಗೆ ಭಗವಂತ ನಮ್ಮೊಟ್ಟಿಗೆ ಮಾತಾಡೋದು. ಪೂರ್ತಿ ಶರಣಾಗತ ಭಗವಂತ ನಮ್ಗೆ ಪ್ರಬೋಧ. ಕೃಷ್ಣ ಇಸ್ ಅ ಪರ್ಸನ್, ಯು ಆರ್ ಎ ಪರ್ಸನ್, ಕೃಷ್ಣ ಇಸ್ ಆಲ್ಸೋ ಪರ್ಸನ್. ಕೃಷ್ಣ ಈಸ್ ಹ್ಯಾವಿಂಗ್ ಥಿಂಕಿಂಗ್, ಫೀಲಿಂಗ್ ಅಂಡ್ ವಿಲ್ಲಿಂಗ್. ಹೇಗೆ ನಮಗೆ ಥಿಂಕಿಂಗ್ ಉಂಟು, ಫೀಲಿಂಗ್ ಉಂಟು, ವಿಲ್ಲಿಂಗ್ ಉಂಟು, ಭಗವಂತನಿಗೆ ಕೂಡ ಉಂಟು. ಕೃಷ್ಣ ಪರ್ಸನ್, ಪುರುಷ. ಆದ್ರೆ ನಾವು ಆ ರೀತಿ ರೆಸಿಪ್ರಿಕೇಶನ್ ಮಾಡಿದ್ರೆ ಮಾತ್ರ. ಹಾಗೆ ಇದಕ್ಕೆ ನಾವೆಂತ ಮಾಡಬೇಕು? ನಾವು ನಮ್ಮ ಇಂದ್ರಿಯಗಳನ್ನು ಕೃಷ್ಣನ ಸೇವೆಗೆ ತೊಡಗಿಸಬೇಕು. ಪ್ರತಿಯೊಬ್ಬರು ಕಷ್ಟದಲ್ಲಿ ಇರ್ತಾನೆ. ಅರ್ಜುನನ್ ಕೃಷ್ಣನ್ ಶರಣಾಗತ ನೋಡಿ. ಅರ್ಜುನ ಎಂತ ಮಾಡಿದ? ಶರಣಾಗತನಾದ. ಇದರಿಂದಾಗಿ ಗೀತೆಯ ಉಪದೇಶವಾಯಿತು.
ಅರ್ಜುನನ ಶರಣಾಗತರಿಂದ ಗೀತೆ ಉಪದೇಶವಾಯಿತು, ಇಲ್ಲ ನನಗೆ ಗೀತೆ ಸಿಗ್ತಿರಲಿಲ್ಲ. ಹಾಗೆ ನಾವು ಅರ್ಜುನನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅರ್ಜುನ, ನಿನ್ನ ದಿವಸದಿಂದ ನಮಗೆ ಈ ಭಗವದ್ಗೀತೆ ಸಿಕ್ತು. ಅರ್ಜುನನ ಮಾತ್ರವೇ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬನು ಐಕಸ್ಯದಿಂದಾಗಿ ಆತನ ತುಂಬಿ ಹೋಗಿರ್ತಾನೆ. ಆಂಗ್ಸೈಟಿ, ವೈಕುಂಠ ಅಂದ್ರೆ ನೋ ಆಂಗ್ಸೈಟಿ. ಇಲ್ಲಿ ವೈಕುಂಠದಲ್ಲಿ ಆಂಗ್ಸೈಟಿ ಇಲ್ಲ, ಆದ್ರೆ ಇಲ್ಲಿ ಆಂಗ್ಸೈಟಿ. ನಾವು ಪ್ರತಿ ಕ್ಷಣದಲ್ಲಿ ಆತಂಕದಲ್ಲಿದ್ದೇವೆ. ನಮ್ಮ ಅಸ್ತಿತ್ವವೇ ಅಸ್ತಿತ್ವರಹಿತ ವಾತಾವರಣದಲ್ಲಿದೆ. ಆಕ್ಚುಲಿ ಇದು ಅಸ್ತಿತ್ವ ರಹಿತ ವಾತಾವರಣ. ಅಸ್ತಿತ್ವ ಇರುವ ವಾತಾವರಣ ಇಲ್ಲಿ ವೈಕುಂಠ. ಆದ್ರೆ ನಾವು ಇಲ್ಲಿ ಅಸ್ತಿತ್ವ ರಹಿತ ವಾತಾವರಣದಲ್ಲಿದ್ದೇವೆ. ನಾವು ಎಂತೆಣಿಸುವಂಥದ್ದು, ಎಸ್ ಈಗ ನನಗೆ ಹ್ಯಾಪಿನೆಸ್ ಸಿಗ್ತದೆ, ಎಸ್ ಈಗ ನಾನು ಖುಷಿ ಆಗ್ತೇನೆ. ಇಲ್ಲ ಇಲ್ಲ, ವಾಸ್ತವವಾಗಿ ಅಸ್ತಿತ್ವ ರಾಹಿತ್ಯದ ಭಯ ನಮಗಿರಬಾರದು. ನೋಡಿ, ನಮ್ಗೆ ಭಯ ಉಂಟು ಮೃತ್ಯುದು. ನಮ್ಗೆ ಹೇಗಂದ್ರೆ ಈಗ ಮೃತ್ಯು ಅಂದ್ರೆ ನಮ್ಗೆ ಇಮಿಡಿಯೇಟ್ ಥಾಟ್ ಬರುವಂಥದ್ದು, ನನ್ನ ಮಗನ ನಾನು ಸತ್ರೆ ನನ್ನ ಮಗನಿಗೆ ಯಾರು ಗತಿ, ನನ್ನ ಮಗಳಿಗೆ ಯಾರು ಗತಿ, ನನ್ನ ಗಂಡನಿಗೆ ಯಾರು ಗತಿ, ನನ್ನ ಅಣ್ಣನಿಗೆ ಯಾರು ಗತಿ, ನನ್ನ ಅಕ್ಕನಿಗೆ ಯಾರು ಗತಿ, ಇದೆಲ್ಲ ಯೋಚನೆ ಬರ್ತದೆ. ಹಾಗೆ ನಾವು ಈಗ ಸಾಯಲಿಕ್ಕೆ ರೆಡಿ ಇಲ್ಲ, ಭಯದಲ್ಲಿದ್ದೇವೆ. ನಾವು ಹೇಳುವಂತ ನಾವು ಭಯದಲ್ಲಿ ಇಲ್ಲ, ನಾನೀಗ ನನಗೆ ಎಂತ ಬೇಡ, ನಾನು ಸಾಯಲಿಕ್ಕೆ ರೆಡಿ ಇದ್ದೇನೆ. ಇಲ್ಲ, ಆಕ್ಚುಲಿ ನಾವು ಭಯದಲ್ಲಿದ್ದೇವೆ. ಆದ್ರೆ ಶುದ್ಧ ಭಕ್ತರು ಹಾಗೆ ಅಲ್ಲ. ಪ್ರಭುಪಾದ್ ಅವರ ಕೊನೆಯಾಗಿ ಅವರ ದೇಹತ್ಯಾಗ ಮಾಡುವಾಗ ಅವ್ರು ಹೇಳಿದ್ರು, ಎಲ್ಲ ಶಿಷ್ಯರು ಕೂಗ್ತಾ ಇದ್ದಾರೆ, ಪ್ರಭು ಹೇಳುವಂಥದ್ದು, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ನಡೆಯುವಂಥದ್ದು ಕೃಷ್ಣನ ಇಚ್ಛೆ ಪ್ರಕಾರ. ಭಯವೇ ಇಲ್ಲ. ಲಾಸ್ಟ್ ಮೂಮೆಂಟ್ ತನಕ ಭಾಗವತಂ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು ಪ್ರಭುಪಾದ್. ಭಯವೇ ಇಲ್ಲ, ಸಾವಿನ ಭಯ. ನಮ್ಗೆ ಆದ್ರೆ ಭಯ, ನಾವು ಭಯದಲ್ಲಿ ಇರುವಂಥದ್ದು. ಒಂದು ರೋಗ, ಈಗ ಮೇಜರ್ ರೋಗ ಬಂತು, ಡಾಕ್ಟರ್ ಚೆಕ್ ಮಾಡಿ, ಮತ್ತೆ ನಾವು ಭಯದಲ್ಲಿ ಇರ್ತೇವೆ. ನನಗೆ ತುಂಬಾ ಸಮಯ ಬದುಕಬೇಕಿತ್ತು, ಮತ್ತೆ ಮಕ್ಕಳು ನೋಡುವಾಗ ಕೂಗಿಗೆ ಬರ್ತದೆ. ಇದಾಗ್ತದೆ. ಹೇಗೆಂದ್ರೆ ನನ್ನ ಒಂದು ಅಣ್ಣ, ಅವರಿಗೆ 4th ಸ್ಟೇಜ್ ಕ್ಯಾನ್ಸರ್ ಬಂದದ್ದು, ಸಡನ್, ಆಲ್ ಆಫ್ ಸಡನ್. ಅವರಿಗೆ ಹೆಂಡತಿ ಫಸ್ಟ್ಗೆ ತೀರಿ ಹೋಗಿದ್ದಾರೆ. ಹಾಗೆ ಮಗಳು ನೋಡುವಾಗ ಕೂಗ್ತಾ ಇದ್ದಾರೆ, ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಬರ್ತದೆ ಅದು ಕೂಗ್ಲಿಗೆ, ಅಂದ್ರೆ ಇನ್ನು ಅವ್ರದ್ದು ಗತಿ ಅಂತ. ಕೃಷ್ಣ ಇದ್ದಾನೆ ಅಪ್ಪ, ಆದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹಾಗಾಗಿ ನಾವು ಭಯದಲ್ಲಿ, ಆಕ್ಚುಲಿ ನಾವು ಭಯದಲ್ಲಿ ಇರುವಂತದ್ದು. ನಮ್ಗೆ ಇಮಿಡಿಯೇಟ್ ನಮ್ಮ ಇದರ ಯೋಚನೆ ಬರ್ತದೆ, ಕೃಷ್ಣನ ಯೋಚನೆ ಬರುವುದಿಲ್ಲ ಸಾಯುವಾಗ. ಅದಕ್ಕೆ ಭಕ್ತಿ ಮಾಡ್ತಾ ಅದೆಲ್ಲ ಯೋಚನೆ ಹೋಗ್ಬೇಕು. ಕೃಷ್ಣ ಇದ್ದಾನೆ ನೋಡಿ. ಅಡ್ವಾನ್ಸ್ ಡಿವೋಟಿಗೆ ಮತ್ತೆ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ ವ್ಯತ್ಯಾಸ ಅಂತ. ಕನಿಷ್ಠ ಅಧಿಕಾರಿಗೆ ಸ್ವಲ್ಪ ನಂಬಿಕೆ ಉಂಟು, ಮಧ್ಯಮಾಧಿಕಾರಿಗೆ ತುಂಬಾ ಉಂಟು, ಉತ್ತಮ ಅಧಿಕಾರಿಗಂತೂ ತುಂಬಾ ಅಂದ್ರೆ ತುಂಬಾ ಉಂಟು. ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುದು ಅಂದ್ರೆ ಕೃಷ್ಣನ ಮೇಲೆ ನಂಬಿಕೆ ಜಾಸ್ತಿ ಆಗುವಂಥದ್ದು. ಕೃಷ್ಣ ಇದ್ದಾನೆ, ಆದ್ರೆ ಈ ನಂಬಿಕೆ, ಇದಕ್ಕೆ ನಾವು ಯು ಹ್ಯಾವ್ ಟು ಪೇ. ವಿದೌಟ್ ಪೇಯಿಂಗ್ ಯು ವಿಲ್ ನಾಟ್ ಗೆಟ್ ದಿಸ್ ಫೇತ್. ಫೇತ್ ಬಿಲ್ಡ್ಸ್ ಆನ್ ಫೇತ್. ಫೇತ್ ಇಂದ ಬರುವಂಥದ್ದು. ಇದಕ್ಕೆ ನಾವು ಸ್ವಲ್ಪ ಪ್ರೈಸ್ ಕೊಡ್ಬೇಕು. ಎಂತ ಪ್ರೈಸ್? ಯು ಹ್ಯಾವ್ ಟು ಸರ್ವ್ ಕೃಷ್ಣ. ಭಗವಂತನ ಸೇವೆಯಿಂದ ಆ ನಂಬಿಕೆ ಜಾಸ್ತಿ ಆಗ್ತದೆ. ದಿನ ಹೋದಾಗೆ ಸೇವೆ ಮಾಡ್ತಾ ನಂಬಿಕೆ ಜಾಸ್ತಿ ಆಗ್ತದೆ. ಹಾಗಾಗಿ ಆ ಅಸ್ತಿತ್ವ ರಾಹಿತ್ಯದ ಭಯ ನಮಗಿರಬಾರದು. ನಮ್ಮ ಅಸ್ತಿತ್ವವು ನಿತ್ಯವಾದದ್ದು. ನೋಡಿ, ಆಕ್ಚುಲಿ ನಾವು ನಿತ್ಯ ಅಂದ್ರೆ ಇಟರ್ನಲ್. ನಾವು ಆತ್ಮಕ್ಕೆ ಸಾವು ಇಲ್ಲ. ಯಾಕೆ ನಾವು ಕೂಗುವಂಥದ್ದು? ಯಾರಾದ್ರೂ ಸಹ ಈಗ ಮನೆಯಲ್ಲಿ ಯಾಕೆ ಇವರು ಹೋದ್ರೆ ಈಗ ಕೂಗ್ತೇವೆ. ಆತ್ಮ ಸಾವು ಇಲ್ಲಪ್ಪ. ಆತ್ಮ ಇನ್ನೊಂದು ಅವ್ರ ಕರ್ಮಾನುಸಾರ ಇನ್ನೊಂದು ದೇಹ ಪಡೀತದೆ. ಅದು ಪ್ರಾಣಿಗಳು ಆಗಿರ್ಬೋದು, ಪಕ್ಷಿದು ಕೂಡ ಆಗಿರ್ಬೋದು, ಇರುವೆದು ಕೂಡ ಆಗಿರ್ಬೋದು, ಮರ ಕೂಡ ಆಗ್ಬಹುದು, ಮೀನು ಕೂಡ ಆಗ್ಬಹುದು, ಇಲ್ಲದ್ರೆ ಮನುಷ್ಯ ಕೂಡ ಆಗ್ಬಹುದು, ಅವನ ಕರ್ಮಾನುಸಾರ. ಹಾಗಾಗಿ ನಾವು ಅದಕ್ಕೆ ಕೂಗಬಾರ್ದು ನಾವು. ಏಕೆಂದ್ರೆ ಯಾರು ನಮ್ಮ ಚಿತ್ರಕೇತು ಕೂಗಿದಾಗೆ ಪುತ್ರ ಮತ್ತೆ ಹರ್ಷದಲ್ಲಿ ಬರ್ತಾನೆ. ಹರ್ಷದಲ್ಲಿ ಬರುವಾಗ ಪುತ್ರ ನೀವೆಲ್ಲಿದ್ದೀಯ ಪುತ್ರ ಅಂತ. ಅದಕ್ಕೆ ಹರ್ಷವಾಗಿ ಇಮಿಡಿಯೇಟ್ ನಾರದಮುನಿ ಮಾಡ್ತಾನೆ. ನಾನು ಯಾಕೆ ಇಲ್ಲಿ ತಂದೆ? ನಾನು
ಇನ್ನೊಂದು ಕಡೆ ಇನ್ನೊಂದು ತಂದೆ ಒಟ್ಟಿಗೆ ಇದ್ದೆ, ಮತ್ತೆ ಹೋಗ್ತಾನೆ ಅಲ್ಲಿ. ಹಾಗಾಗಿ ಆತ್ಮ ನಿತ್ಯ, ಇಟರ್ನಲ್, ಅದಕ್ಕೆ ಸಾವಿಲ್ಲ. ಆದ್ರೆ ನಾವು ದೇಹದ ನೆಲೆಯಲ್ಲಿ ಅವರು ನಂದು, ಇದು, ಇವರು ನಮ್ಮವರು, ಇದು, ಅದು 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 ಇದೆಲ್ಲ ಮೀ ಕಾನ್ಶಿಯಸ್ನೆಸ್, ದುರ್ಯೋಧನ ಕಾನ್ಶಿಯಸ್ನೆಸ್. ನಾವು ಈ ಮೀ ಕಾನ್ಶಿಯಸ್ನೆಸ್ ಇಂದ ವಿ ಕಾನ್ಶಿಯಸ್ನೆಸ್ಗೆ ಬರಬೇಕು. ಮೀ ಇಂದ ವಿ. ಮೀ ಒಳ್ಳೇದಲ್ಲ, ಮೀ 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 ಒಳ್ಳೇದಲ್ಲ. ಐ, ಮೀ, ಮೈ, ಪ್ರಪೋಸಲ್ ಒಂದು ಐ, ಮೀ, ಮೈ, ಇದು ನಮ್ಮನ್ನು ದೊಡ್ಡ ಗುಂಡಿಗೆ ಹಾಕುವಂಥದ್ದು. ಹಾಗಾಗಿ ನಾವೆಂತ ಆಗ್ಬೇಕು? ನಾವು ವಿ ಕಾನ್ಶಿಯಸ್ನೆಸ್, ವಸುದೇವ ಕುಟುಂಬದ ಎಲ್ಲ ಜೀವಿಗಳು ನಮ್ಮ, ಹೇಗೆಂದ್ರೆ ಭಗವದ್ಗೀತೆ ಕೃಷ್ಣ ಹೇಳುವಂಥದ್ದು ಸರ್ವಯೋನಿಷಿ ಕೌಂತೆಯ, ಎಲ್ಲಾ ಜೀವಿಗಳು ನನ್ನ ಮಕ್ಕಳು. ಹಾಗೆ ಪ್ರಪೋಸಲ್ ಹೇಳುವಂಥದ್ದು ಆಲ್ ಲಿವಿಂಗ್ ಎಂಟಿಟೀಸ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆದ್ರೆ ಇದು ಹೈಯರ್ ಲೆವೆಲ್ ಕಾನ್ಶಿಯಸ್ನೆಸ್. ಹಾಗೆ ನಮ್ಮ ಅಸ್ತಿತ್ವ ನಿತ್ಯವಾದುದು. ಆದರೆ ಹೇಗೋ ಏನೋ ನಾವು ಆ ಸತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ನಾವೀಗ ಸಿಕ್ಕಿಕೊಂಡಿದ್ದೇವೆ. ಹೇಗೆ ಸಿಕ್ಕಿಕೊಂಡಿದ್ದೇವೆ? ಈಗ ನಾನು ಒಬ್ಬರಿಗೆ ಒಂದು ಹೇಳಿದಷ್ಟೇ. ಹೇಗಂದ್ರೆ ಇಲ್ಲಿ ಅವರು ಬ್ಯುಸಿ ಅಂತ ಹೇಳಿದರು, ಅದಕ್ಕೆ ನಾನು ಅವರಿಗೆ ಹೇಳಿದೆ. ಎಂತಂದ್ರೆ ಇಲ್ಲಿ ಉಂಟಲ್ಲ, ನಾವೀಗ ನಮ್ಮ ಟೆಂಪಲ್ ಅಲ್ಲಿ ಸ್ವಲ್ಪ ಇಲಿಗಳು ಉಂಟು. ನಾವು ರಾತ್ರಿ ಅಂತ ಮಾಡುವಂಥದ್ದು ಈ ಟೊಮೆಟೊ ಇಡುವಂಥದ್ದು, ಅದು ಇಲಿದು ಗೂಡು ಉಂಟು. ಅದು ಟೊಮೆಟೊ ತಿನ್ಲಿಕ್ಕೆ ಅಂತ ಬರ್ತದೆ, ಆ ಗೂಡಿನೊಳಗೆ ಹೋಗ್ತದೆ ಪಾಟ ಅಂತ, ಮತ್ತೆ ಸಿಕ್ಕಿ ಬಿತ್ತಿದೆ ಅದು. ಮತ್ತೆ ರಾತ್ರಿ ಹೇಗೆ ಕೆಲವೊಮ್ಮೆ ದೊಡ್ಡ ಇಲಿ ಬರ್ತದೆ, ಹೀಗೆ ಮಾಡ್ತಾ ಇರ್ತದೆ. ಬೆಳಿಗ್ಗೆ ನಾವು 4 ಗಂಟೆ ಮಂಗಳಾರತಿ ಹೋಗುವಾಗ ಹೀಗೆ ಮಾಡ್ತಾ ಇರ್ತದೆ ಹೋಗ್ಲಿಕ್ಕೆ. ಆದ್ರೂ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಕೂಡ ಹಾಗೆ, ನಾವು ಕೂಡ ಇಲಿಯಾಗಿ ನಾವು ಬಿದ್ದಿದ್ದೇವೆ, ಒಳಗೆ ಸಿಕ್ಕಿಕೊಂಡಿದ್ದೇವೆ, ನಾವು ಟ್ರಾಪ್ ಆಗಿದ್ದೇವೆ, ನಮಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಿಕ್ಕಿಕೊಂಡಿದ್ದೇವೆ. ಅಸತ್ ಅಂದ್ರೆ ಯಾವ್ದು ಅಸತ್ತಲ್ಲಿ ಇಲ್ಲವೋ ಅದು. ನಾವೀಗ ಅಸತ್ತಲ್ಲಿ ಇದ್ದೇವೆ. ಅಸತ್ ಸಂಗತಿಯಾಗ ಏ ವೈಷ್ಣವ ಸಿದ್ಧಮ ಬರುವಂಥದ್ದು. ಅಂದ್ರೆ ನಾವೀಗ ಅಸತ್ತಲ್ಲಿ ಇದ್ದೇವೆ, ನಾವು ಸತ್ತಾಗ್ಬೇಕು. ಸತ್ ಅಂದ್ರೆ ಯಾವುದು? ಕೃಷ್ಣ ಪ್ರಜ್ಞೆ. ಅಸತ್ ಅಂದ್ರೆ ಇಂದ್ರಿಯ ಸುಖ. ಎಸ್, ನೆಕ್ಸ್ಟ್ ಪ್ಯಾರಾಕ್ಕೆ ಹೋಗುವ. ಕಷ್ಟದಲ್ಲಿರುವ ಅಸಂಖ್ಯಾತ ಮನುಷ್ಯರಲ್ಲಿ ತಮ್ಮ ಸ್ಥಿತಿಯನ್ನು ಕುರಿತು ಪ್ರಶ್ನಿಸುವವರು ಕೆಲವರಿದ್ದಾರೆ. ತಾವು ಯಾರು, ತಾವು ಈ ತೊಡಕಿನ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣವೇನು ಮುಂತಾಗಿ ಕೇಳಿಕೊಳ್ಳುತ್ತಾರೆ. ವ್ಯಕ್ತಿಯು ಸಂಕಟವನ್ನು ಕುರಿತು ಪ್ರಶ್ನೆ ಮಾಡುವ ಈ ಸ್ಥಿತಿಗೆ ಬರದಿದ್ದರೆ, ಸಂಕಟ ಬೇಡ ಆದರೆ ಎಲ್ಲ ಸಂಕಟಕ್ಕೆ ಪರಿಹಾರ ಬೇಕು ಎಂಬುದನ್ನು ಅರಿತುಕೊಳ್ಳದಿದ್ದರೆ ಅವನನ್ನು ಪರಿಪೂರ್ಣ ಮನುಷ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ಇಂಥ ಪ್ರಶ್ನೆಯು ಮನಸ್ಸಿನಲ್ಲಿ ಜಾಗೃತವಾದಾಗ ಮಾನವ ಕುಲ ಪ್ರಾರಂಭವಾಗುತ್ತದೆ. ಬ್ರಹ್ಮಸೂತ್ರದಲ್ಲಿ ಈ ಪ್ರಶ್ನೆಯ ಪ್ರಕ್ರಿಯೆಯನ್ನು ಬ್ರಹ್ಮ ಜಿಜ್ಞಾಸ ಎಂದು ಕರೀತಾರೆ. ಅಥವಾ ಬ್ರಹ್ಮ ಜಿಜ್ಞಾಸ, ಪರಾತ್ಪರದ ಸ್ವರೂಪವನ್ನು ಕುರಿತು ಮನುಷ್ಯನು ಪ್ರಶ್ನೆ ಮಾಡದಿದ್ದರೆ ಅವನ ಎಲ್ಲ ಬಗೆಯ ಕ್ರಿಯೆಗಳನ್ನು ವಿಫಲವೆಂದು ಭಾವಿಸಬೇಕಾಗುತ್ತದೆ. ಆದ್ದರಿಂದ ತಾವು ಸಂಕಟಕ್ಕೆ ಒಳಗಾಗುವುದೇಕೆ, ತಾವು ಎಲ್ಲಿಂದ ಬಂದಿದ್ದೇವೆ, ಸತ್ತನಂದ ತಾವು ಹೋಗುವುದೆಲ್ಲಿಗೆ ಎಂದೆಲ್ಲ ಪ್ರಶ್ನಿಸುವವರು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಯೋಗ್ಯ ವಿದ್ಯಾರ್ಥಿಗಳು. ಪ್ರಾಮಾಣಿಕ ವಿದ್ಯಾರ್ಥಿಗೆ ದೇವೋತ್ತಮ ಪ್ರೊಫೆಷನಲ್ಲಿ ದೃಢವಾದ ಗೌರವ ಇರಬೇಕು. ಅರ್ಜುನ ಇಂಥ ವಿದ್ಯಾರ್ಥಿ. ಎಸ್, ಈ ಪ್ಯಾರಾ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಯಾಕೆ ಮುಖ್ಯ? ಯಾಕೆಂದ್ರೆ ಇಲ್ಲಿ ಒಂದು ಪ್ರಶ್ನೆ ಉಂಟು. ಎಂತ? ಅಥವಾ ಬ್ರಹ್ಮ ಜಿಜ್ಞಾಸ. ನಾನು ಯಾರು? ನಾನು ಯಾರು? ಹೇಗೆ ಅಂದ್ರೆ ಈಗ ಸ್ಕಿಲ್ ಮತ್ತೆ ನಾಲೆಜ್ ಮತ್ತೆ ಎಥಿಕ್ಸ್. ಸ್ಕಿಲ್ ನಾಲೆಜ್ ಮತ್ತೆ ಎಥಿಕ್ಸ್ ಅಂತ ಹೇಳ್ಬೋದು. ಓಕೆ, ಈಗ ಸ್ಕಿಲ್ ನಾಲೆಜ್ ಮತ್ತು ವ್ಯಾಲ್ಯೂ. ಈಗ ಸ್ಕಿಲ್, ಗಾಡಿ ಹೇಗೆ ಬಿಡುವುದು, ಅದು ಸ್ಕಿಲ್. ವ್ಯಾಲ್ಯೂ ಅಂದ್ರೆ ಯಾರಿಗೂ ನಾನು ಹೊಡಿಬಾರ್ದು, ಯಾರಿಗೂ ನಾನು ರೂಲ್ಸ್ ಫಾಲೋ ಮಾಡಬೇಕು, ಅದು ವ್ಯಾಲ್ಯೂ. ಸ್ಕಿಲ್ ಹೇಗೆ ಬಿಡುವಂಥದ್ದು, ನಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಡ್ರೈವಿಂಗ್ ಗೊತ್ತಿರಬೇಕು. ವ್ಯಾಲ್ಯೂ ಅಂದ್ರೆ ಮೌಲ್ಯಗಳು, ನಾವು ಯಾರಿಗೂ ಹೊಡಿಬಾರ್ದು. ಮತ್ತೆ ನಾಲೆಜ್ ಅಂದ್ರೆ ಎಂತ?
ನಾಲೆಜ್ ಅಂದ್ರೆ ನಾನು ಎಲ್ಲಿಗೆ ಹೋಗುವಂಥದ್ದು, ವೇ ಟು ಗೋ. ಕಲಿಯುಗದಲ್ಲಿ ಜನರಿಗೆ ಈ ನಾಲೆಜ್ ಇಲ್ಲ. ನಾಲೆಜ್ ಅಂದ್ರೆ ಶಾಲಾ ಕಾಲೇಜು ಕಲಿಯುವ ನಾಲೆಜ್ ಅಂತ ಹೇಳಿದ್ರೆ ಅದು ನಾಲೆಜ್ ಅಲ್ಲ, ಅದು ಸ್ಕಿಲ್. ಅದು ಸ್ಕಿಲ್ ಅಂದ್ರೆ ನಮ್ಮ ಹೊಟ್ಟೆ ಬಾಡಿಗೆ ನಾವು ಮಾಡುವಂತ ಯಾವುದು ಯಾವುದೇ ಇದೆ ಇರಲಿ, ಈಗ ಡಾಕ್ಟರ್ ಇರಲಿ, ಇಂಜಿನಿಯರ್ ಯಾವುದೇ ಇರಲಿ, ಇದೆಲ್ಲ ಸ್ಕಿಲ್, ಇದು ನಾಲೆಜ್ ಅಲ್ಲ. ವ್ಯಾಲ್ಯೂಸ್ ಗಿಡ ಇಲ್ಲ, ಜನರಿಗೆ ವ್ಯಾಲ್ಯೂಸ್ ಅನ್ನೋದು ಏನೋ ಗೊತ್ತಿಲ್ಲ, ಮೌಲ್ಯಗಳಿಲ್ಲ ಕಲಿಯುಗದಲ್ಲಿ. ಸ್ಕಿಲ್ ಒಂದು ಗೊತ್ತುಂಟು, ಆದ್ರೆ ಜ್ಞಾನ ಕೂಡ ಇಲ್ಲ. ಜ್ಞಾನ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಡೆಸ್ಟಿನಿ ಗೊತ್ತಿಲ್ಲ ಜನರಿಗೆ. ಈ ಲೈಫ್ ಉಂಟು, ಜರಿ, ಡ್ರಿಂಕ್, ಬಿ ಮೇರಿ, ಎಂಜಾಯ್, ಎಸ್ ಎಂಜಾಯ್ ದ ಫುಲ್ಲೆಸ್ಟ್, ಅಷ್ಟೇ. ನೆಕ್ಸ್ಟ್ ಲೈಫ್ ಎಂತ ಗೊತ್ತಿಲ್ಲ. ಇದು ಪ್ರಾಣಿಗಳಂತ. ಇದು ಮನುಷ್ಯ ಆದ ಮೇಲೆ ಅವನಿಗೆ ಎಸ್ ನಾನು ಎಲ್ಲಿಗೆ ಹೋಗುವಂಥದ್ದು. ಹೀಗೆ ಎಕ್ಸಾಂಪಲ್, ನಾನೀಗ ಮಂಗಳೂರಿಂದ ಬೆಂಗಳೂರಿಗೆ ಬರ್ತೇನೆ. ಬೆಂಗಳೂರಿಗೆ ಬಂದು ಈಗ ರಾತ್ರಿ ಒಂದು 10 ಗಂಟೆಗೆ ಬಸ್ ಆಗಿದ್ರೆ 5-6 ಗಂಟೆಗೆ ನಾನು ರೀಚ್ ಆಗ್ತೇನೆ ಬೆಂಗಳೂರಿಗೆ. ಮತ್ತೆ ಅಲ್ಲಿ ಇಳಿದ ಕೂಡಲೇ ಒಂದು ರಿಕ್ಷಾ ಬರ್ತದೆ. ರಿಕ್ಷಾದವ್ರು ಕೇಳ್ತಾನೆ, ಸರ್ ಎಲ್ಲಿಗೆ ಸರ್ ಅಂತ. ನಾನು ಕುತ್ಕೊಳ್ತೇನೆ, ಮತ್ತೆ ಹೇಳ್ತೇನೆ. ನಾನು ಕೊಂಡು ಹೋಗ್ತಾ ಇದ್ದಾನೆ, ಒಂದು 3 ಕಿಲೋಮೀಟರ್ ಆಯ್ತು. ಕೇಳ್ತಾನೆ, ಸರ್ ಎಲ್ಲಿಗೆ ಸರ್, ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಇದು, ನಮ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಸತ್ತ ನಂತರ ಎಂತ ವಾಟ್ ನೆಕ್ಸ್ಟ್ ಅದು ಗೊತ್ತಿಲ್ಲ. ಹೇಗಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ತಾನೆ. ಸನಾತನ ಗೋಸ್ವಾಮಿ ರೂಪ ಗೋಸ್ವಾಮಿ ಅಣ್ಣ. ರೂಪ ಗೋಸ್ವಾಮಿ ನವಾಬ್ ಹುಸೇನ್ ಶಾನ ಆ ಕೆಲಸಕ್ಕೆ ರಿಸೈನ್ ಮಾಡ್ತಾರೆ. ಇಬ್ಬರು ಕೂಡ ಮಿನಿಸ್ಟರ್ ಆಗಿದ್ರು. ನವಾಬ್ ಹುಸೇನ್ ಶಾ ಬಂದು ಚೈತನ್ಯ ಮಹಾಪ್ರಭು ಇದಕ್ಕೆ ಸೇರ್ತಾರೆ. ಸನಾತನ ಗೋಸ್ವಾಮಿ ಕೂಡ ಮಾಡುವಾಗ ಅವರನ್ನು ಬಿಡುವುದಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರುವ ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಎಂತ ಮಾಡ್ತಾರೆ, ಜೀವ ಗೋಸ್ವಾಮಿಗೆ ಅವ್ರು ಬಿಡುವಾಗ ಅವರಿಗೆ 1 ಬೋಟ್ ಚಿನ್ನದ ನಾಣ್ಯ ಕೊಡ್ತಾರೆ. 1 ಬೋಟ್, ಯಾಕಂದ್ರೆ ಅವರು ಉನ್ನತ ಮಟ್ಟದ ಮಿನಿಸ್ಟರ್ ಆಗಿ. ಅದನ್ನು ಅವರು 50% ಕೃಷ್ಣ ಪ್ರಜ್ಞೆ ಅವರಿಗೆ ಕೊಡ್ತಾರೆ. ಪ್ರಭುಪಾದ ಹೇಳುವಂಥದ್ದು ನಾವು ಕೂಡ ಅದನ್ನೇ ಮಾಡ್ಬೇಕು. ನಮ್ಮ 50% ಕೃಷ್ಣ ಪ್ರಜ್ಞೆ ವೈಷ್ಣವರಿಗೆ ಕೊಡಬೇಕು ರಿಲೇಟೆಡ್. ಮತ್ತೆ 25% ಮಾಡಿದ್ರು ಫ್ಯಾಮಿಲಿಗೆ ಕೊಟ್ಟು, 25% ಸೇಫ್ಟಿಗೆ ಇಟ್ಟಿದ್ರು ಜೀವ ಗೋಸ್ವಾಮಿ. ಮತ್ತೆ ಅವರ ಅಣ್ಣ ಜೈಲಿಗೆ ಹೋಗುವಾಗ ಆ 25% ಯೂಸ್ ಮಾಡಿದ್ರು. ಮತ್ತೆ ಹೇಗೋ ಅವರು ತಪ್ಪಿಸಿ ತುಂಬಾ ಕಷ್ಟದಲ್ಲೆಲ್ಲ ಬಂದು ವಾರಣಾಸಿಗೆ ಬರ್ತಾರೆ, ಕಾಶಿಗೆ. ಅಲ್ಲಿ ಚೈತನ್ಯ ಮಹಾಪ್ರಭು ಇರ್ತಾರೆ. ಆಗ ಅವರು ಅಡ್ಡ ಬೀಳ್ತಾರೆ. ಅಡ್ಡ ಬಿದ್ದು ಕೇಳುವಂಥದ್ದು, ಕಿಯಾಮಿ, ನಾನು ಯಾರು, ವೈ ಐ ಆಮ್ ಸಫರಿಂಗ್, ನಾನು ಯಾಕೆ ಕಷ್ಟದಲ್ಲಿ ಇದ್ದೇನೆ, ಯಾಕೆ ತ್ರಿವಿಧ ಕ್ಲೇಶಗಳು ಬರ್ತದೆ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿದೈವಿಕ ಕ್ಲೇಶಗಳು ಬರ್ತದೆ. ನಾನು ಯಾರು, ಯಾಕೆ ಕಷ್ಟಗಳು ಬರ್ತದೆ. ಜನರೆಲ್ಲ ನನ್ನನ್ನು ಪಂಡಿತ ಅಂತ ಹೇಳ್ತಾರೆ. ನಾನು ಯಾವ ಸೀಮೆಯ ಪಂಡಿತ, ಯಾಕೆಂದ್ರೆ ಅವರಿಗೆ 5 ಭಾಷೆ ಗೊತ್ತಿತ್ತು. ಇಲ್ಲದಿದ್ದರೆ ಅವ್ರ ಕೆಲಸದಲ್ಲಿ ಇಡುವುದಿಲ್ಲ. ಯಾರು, ನವಾಬ್ ಹುಸೇನ್ ಶಾ ಉನ್ನತ ಮಟ್ಟದ ಸ್ಕಾಲರ್ ಅವರು. ಪರ್ಷಿಯನ್, ಅರೇಬಿಕ್, ಈ ಸಂಸ್ಕೃತ ಮತ್ತೆ ಇಂಗ್ಲಿಷ್, ಬೆಂಗಾಲಿ ಎಲ್ಲ ಗೊತ್ತಿತ್ತು ಅವರಿಗೆ. ಅದಕ್ಕೆಲ್ಲರೂ ಅವನು ಪಂಡಿತ ಕರೀತದ್ದು. ಆದ್ರೆ ಅವ್ರು ಹೇಳುವಂಥದ್ದು, ನನ್ನನ್ನು ಪಂಡಿತ ಹೇಳ್ತಾರೆ. ಪಂಡಿತ ಹೇಳುವ ನನಗೆ ತುಂಬಾ ಖುಷಿ ಆಗ್ತದೆ. ಅದು ನಾನು ಯಾವ ಸೀಮೆ ಪಂಡಿತ ಮಾರೆ, ನನಗೆ ನಾನು ಯಾರಂತ ಗೊತ್ತಿಲ್ಲ, ಯಾಕೆ ನಾನು ಕಷ್ಟದಲ್ಲಿ ಇದ್ದೇನೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದು ಫಸ್ಟ್ ಕ್ವಶನ್ ನಮಗೆ ಪ್ರಶ್ನೆ ಬರ್ಬೇಕಂದ್ರೆ. ಪ್ರಭುಪಾದ ಹೇಳ್ತಾರೆ ನೋಡಿ, ಇಲ್ಲಿ ಪ್ರಭುಪಾದ ಕಷ್ಟದಲ್ಲಿ ಅಸಂಖ್ಯ ಮನುಷ್ಯರು ತಮ್ಮ ಸ್ಥಿತಿಯನ್ನು ಕುರಿತು ಪ್ರಶ್ನಿಸುವವರು ಕೆಲವರು ಇದ್ದಾರೆ. ಯಾರಿಗೂ ಪ್ರಶ್ನೆ ಇಲ್ಲ, ನಾನು ಯಾರಂತ ಪ್ರಶ್ನೆ ಇಲ್ಲ. ಹೇಳಿದ್ರೆ ನಾನು ಅವರ ಮಗ, ನಾನು ಭಾರತೀಯ, ಇದೆಲ್ಲ ದೇಹದ ಭಾವನೆ. ಆತ್ಮದ ಭಾವನೆ ಅಂತ ಅದು ನಮ್ಗೆ ಗೊತ್ತಾಗ್ಬೇಕು. ಆತ್ಮದ ಭಾವನೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಹಾಗೆ ಅದು ಹೇಗೆ ಗೊತ್ತಾಗುವಂಥದ್ದು, ತಾವು ಯಾರು, ಎಸ್ ಅದು ಕೃಷ್ಣ ಪ್ರಜ್ಞೆ ಗೊತ್ತಾಗ್ತದೆ. ತಾವು ಈ ತೊಡಕಿನ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣ ಮುಂತಾಗಿ ಕೇಳಿಕೊಳ್ಳುತ್ತಾರೆ. ಯಾಕೆ ನಾನು ಕಷ್ಟದಲ್ಲಿ ಇದ್ದೇನೆ. ವ್ಯಕ್ತಿಯು ಸಂಕಟವನ್ನು ಕುರಿತು ಪ್ರಶ್ನೆ ಮಾಡುವ ಈ ಸ್ಥಿತಿ ಬರದಿದ್ದರೆ ಸಂಕಟ ಬೇಡ, ಆದರೆ ಎಲ್ಲ ಸಂಕಟಕ್ಕೆ ಪರಿಹಾರ ಬೇಕು ಎಂಬುದನ್ನು ಅರಿತುಕೊಳ್ಳದಿದ್ದರೆ ಅವನನ್ನು ಪರಿಪೂರ್ಣ ಮನುಷ್ಯ ಎಂದು ನೋಡಿ. ಅವ ಮನುಷ್ಯ ಅಲ್ಲ. ಯಾರು ಈ ಪ್ರಶ್ನೆ ಮಾಡುವುದಿಲ್ಲ ಅವ ಪ್ರಾಣಿ. ಹಾಗಾಗಿ ನಮ್ಮ ಎಜುಕೇಶನ್ 23 ವರ್ಷ ನಾವು ಎಜುಕೇಶನ್ ಆದ್ಮೇಲೆ ನಾವು ಎಂತ ಆಗುವಂತ ನಮ್ಗೆ ಇಂಥದ್ದು ಪ್ರಶ್ನೆ ಉಂಟ.
ಇಲ್ಲ. ಆಗ ನಾವು ಪ್ರಪೋಸಲ್ ಹೇಳುವಂಥದ್ದು, ವಿ ಆರ್ ಸೆಂಡಿಂಗ್ ಅವರ್ ಚಿಲ್ಡ್ರನ್ಸ್ ಟು ಅನಿಮಲ್ ಸ್ಲಾಟರ್ ಹೌಸ್. ಕಸಾಯಿಖಾನೆಗೆ ಕಳಿಸ್ತಾ ಇದ್ದೇವೆ. ಕಸಾಯಿಖಾನೆಗೆ ನಾವು ಮಕ್ಕಳನ್ನು ಕಳಿಸ್ತಾ ಇದ್ದೇವೆ. ಯಾಕೆ? 23 ವರ್ಷ ಆದ್ಮೇಲೆ ಅವನಿಗೆ ಎಜುಕೇಶನ್ ಆದ್ಮೇಲೆ ಈ ಪ್ರಶ್ನೆ ಬರ್ತದೆ ಅವನಿಗೆ? ಇಲ್ಲ. ಹಾಗೆ ಪ್ರಪೋಸಲ್ ಹೇಳುವಂಥದ್ದು, ಆಫ್ಟರ್ ಹಿಸ್ ಎಜುಕೇಶನ್ ಹಿ ವಿಲ್ ಬಿಕಮ್ 2-legged ಅನಿಮಲ್, 2 ಕಾಲಿನ ಪ್ರಾಣಿ ಆಗುವಂಥದ್ದು. ನೋಡಿ, ಇದೆಲ್ಲ ಸ್ವಲ್ಪ ಪೇನ್ಫುಲ್, ಆದರೆ ಸತ್ಯ. ಸತ್ಯ ಸತ್ಯವೇ. ಸತ್ಯ ಸ್ವಲ್ಪ ಕೈ, ಅದು ಸತ್ಯ ಸತ್ಯವೇ. ಪ್ರಪೋಸಲ್ ಕಡಗಂಡಿತವಾಗಿ ಹೇಳ್ತಾರೆ, ಅವರನ್ನು ಮನುಷ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ಇಂಥ ಪ್ರಶ್ನೆಯು ಮನಸ್ಸಿನಲ್ಲಿ ಜಾಗೃತವಾದಾಗ ಮಾನವ ಕುಲ ಪ್ರಾರಂಭ. ಮನುಷ್ಯ ಸ್ಟಾರ್ಟ್ ಆಗುವ ಇಂಥ ಪ್ರಶ್ನೆ ಬರ್ಬೇಕಂತ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಂತ ಇದಕ್ಕೆ. ಅಥವಾ ಬ್ರಹ್ಮ ಜಿಜ್ಞಾಸ, ಹೂ ಆಮ್ ಐ, ನಾನು ಯಾರು, ಪ್ರಕೃತಿ ಅಂತ, ಪರಮಾತ್ಮ ಯಾರು, ನನಗೆ ಮತ್ತು ಪರಮಾತ್ಮ ಏನು ಸಂಬಂಧ, ಇದೆಲ್ಲ ಪ್ರಶ್ನೆ ಬರ್ಬೇಕು ನಮಗೆ. ಪರಾದ ಸ್ವರೂಪನ ಕುರಿತು ಮನುಷ್ಯನ ಪ್ರಶ್ನೆ ಮಾಡದಿದ್ದರೆ ಅವನ ಎಲ್ಲ ಪ್ರಕ್ರಿಯೆಗಳನ್ನು ವಿಫಲವೆಂದು ಭಾವಿಸಬೇಕಾಗುತ್ತದೆ. ಆದ್ರೆ ತಾವು ಸಂಕಟಕ್ಕೆ ಒಳಗಾಗುವುದು ಏಕೆ? ತಾವು ಎಲ್ಲಿಂದ ಬಂದಿದ್ದೇವೆ, ಸತ್ತ ನಂತರ ತಾವು ಹೋಗುವುದೆಲ್ಲಿಗೆ, ಸತ್ತ ಮೇಲೆ ಎಲ್ಲಿಗೆ ನಾನು ಹೋಗುವಂಥದ್ದು, ಇದೆಲ್ಲ ಪ್ರಶ್ನೆ ಬರಬೇಕು ಎಂದೆಲ್ಲ ಪ್ರಶ್ನಿಸುವವರು ಭಗವದ್ಗೀತೆ ಅರ್ಥ ಮಾಡಿಕೊಳ್ಳಬಲ್ಲ ಯೋಗ್ಯ ವಿದ್ಯಾರ್ಥಿಗಳು. ಪ್ರಾಮಾಣಿಕ ವಿದ್ಯಾರ್ಥಿಗೆ ದೇವೋತ್ತಮ ಪರಮೇಶ್ವರನಲ್ಲಿ ದೃಢವಾದ ಗೌರವ ಇರಬೇಕು. ನೋಡಿ, ದೃಢವಾದ ಗೌರವ ಇರಬೇಕು ಕೃಷ್ಣನ ಮೇಲೆ. ಅರ್ಜುನನಿಗೆ ಇದು ಇತ್ತು ನೋಡಿ. ಅರ್ಜುನನು ಇಂಥ ವಿದ್ಯಾರ್ಥಿ, ದೃಢವಾದ ಗೌರವ ಇತ್ತು ಕೃಷ್ಣನ ಮೇಲೆ. ಮನುಷ್ಯನು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಮತ್ತೆ ಸ್ಥಾಪಿಸುವ ಸ್ಪಷ್ಟ ಕಾರಣಕ್ಕಾಗಿ ಕೃಷ್ಣನು ತಿಳಿದುಕೊಳ್ಳುತ್ತಾನೆ. ನೋಡಿ, ನಾವೀಗ ನಮ್ಮ ನಿಜವಾದ ಉದ್ದೇಶವನ್ನು ಮರೆತು ಬಿಟ್ಟಿದ್ದೇವೆ. ನಿಜವಾದ ಉದ್ದೇಶ ಅಂತ ನಾವು ಭಗವಂತನಿಗೆ ಸೇವೆ ಮಾಡುವಂಥದ್ದು. ಇದು ನಮ್ಮ ನಿಜವಾದ ಉದ್ದೇಶ. ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ನಾವು ಕೃಷ್ಣನ ಸೇವಕರಂದ್ರೆ ಸೇವೆ ಮಾಡಬೇಕು. ಆಗಲೂ ಸಹ ಜಾಗೃತರಾಗುವ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಮನೋಧರ್ಮವನ್ನು ಒಬ್ಬನಿರಬಹುದು. ಭಗವದ್ಗೀತೆಯನ್ನು ಹೇಳಿರುವುದು ಅವನಿಗಾಗಿ. ನಾನು ವಾಸ್ತವವಾಗಿ ಅಜ್ಞಾನದ ವ್ಯಾಘ್ರಿಣಿ ನಮ್ಮನ್ನೆಲ್ಲ ನುಂಗಿ ಹಾಕಿದ್ದಾಳೆ ನೋಡಿ. ಅಜ್ಞಾನ ನಮ್ಮನ್ನು ನುಂಗಿ ಹಾಕಿದೆ. ಹಾಗೆ ನಮ್ಗೆ ಇದು ಬರ್ತಾ ಇಲ್ಲ. ಯಾವುದು? ನಮಗೆ ಬರ್ತಾ ಇಲ್ಲ? ನಿಜವಾದ ಸ್ಥಿತಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಿದೆ. ಯಾಕಂದ್ರೆ ಈ ಅಜ್ಞಾನ ನಮ್ಮನ್ನು ನುಂಗಿ ಹಾಕಿದೆ. ಆದರೆ ಭಗವಂತನ ಜೀವಿಗಳಲ್ಲಿ, ಅದರಲ್ಲಿ ಮನುಷ್ಯರಲ್ಲಿ ಅಪಾರ ಕರುಣೆ. ಪ್ರಪಂಚವಂಥದ್ದು ನಾಮೇರೆ ರುಚಿ ಜೀವೇರೆ ದೊಯ. ಕೃಷ್ಣನಿಗೆ ಅಂತೂ ತುಂಬಾ ದೊಯ ನಮ್ಮ ಮೇಲೆ, ಜೀವಿಗಳ ಮೇಲೆ. ಚೈತನ್ಯ ಕೂಡ ಅದರಲ್ಲಿ ಬಂದದ್ದು. ನಮೋ ಮಹಾವದನಾಯ, ತುಂಬ ದಯ ಅವರಿಗೆ ನಮ್ಮ ಮೇಲೆ. ಪ್ರಭುಪಾದ ಕೂಡ ಬಂದದ್ದು ಅದೇ, ತುಂಬ ದಯೆ. ಪ್ರಭುಪಾದನ್ನು ಕಳಿಸಿತು ಚೈತನ್ಯ ಮಹಾಪ್ರಭು. ಹಾಗಾಗಿ ಅಪಾರ ಕರುಣೆ ಯಾರಿಗೆ? ಭಗವಂತನಿಗೆ ನಮ್ಮ ಮೇಲೆ. ಅದು ನಮಗೆ ಕರುಣೆ ಇಲ್ಲ. ಹೇಗೆ ಅಂದ್ರೆ ಭಗವಂತ ಅಲ್ಲಿ ನೋಡ್ತಾ ಇರ್ತಾನೆ ನಮ್ಮನ್ನು, ನಾವು ಯಾವಾಗ ಒಳ್ಳೇದು ಕೃಷ್ಣ ಪ್ರಜ್ಞೆ ಮಾಡುವುದು ಅಂತ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆ ಮಾಡುವಾಗ ಅವನ ಕೈ ಹೀಗೆ ಬರ್ತದೆ. ಆದ್ರೆ ನಾವೆಂತ ಮಾಡೋದು? ಅವನು ನೋಡ್ಲಿಕ್ಕೆ ನಮಗೆ ಇಚ್ಛೆ ಇಲ್ಲ ಕೃಷ್ಣನನ್ನು. ಈಗ ಒನ್ ಸೈಡ್ ಎಲ್ಲ ಕೃಷ್ಣನಿಗೆ ನಮ್ಮ ಮೇಲೆ ಲವ್ ಉಂಟು, ನಮ್ಗೆ ಅವನ ಮೇಲೆ ಇಲ್ಲ. ಅವನು ನೋಡ್ಲಿಕ್ಕೆ ರೆಡಿ ಇದ್ದಾನೆ, ಅದು ನಾವು ಇಲ್ಲ. ನಾವು ಟರ್ನ್ ಮಾಡಿದ್ದೇವೆ ಬಹಿರ್ಮುಖ. ಯಾಕೆ ಬಹಿರ್ಮುಖ ಮಾಡಿದ್ವು? ಭೋಗವಾಂಚಕರೇ, ಭೋಗ ಮಾಡ್ಲಿಕ್ಕೆ. ಹಾಗೆಂತಾಗ್ತದೆ? ಜಪಟೀಯ ತಾರೆ ಅಂದ್ರೆ ಈ ಮಾಯ ನಮ್ಮನ್ನು ಗ್ರೈಂಡ್ ಮಾಡ್ತಾಳೆ. ಎಸ್, ಭೋಗ ಮಾಡ್ತೀಯಾ? ಮಾಡು, ನಾನು ಗ್ರೈಂಡ್ ಮಾಡ್ತೇನೆ, ಅವಳು ಬಿಡುವುದಿಲ್ಲ. ಹಾಗಾಗಿ ನಾವು ಮುಖವನ್ನು ಬಹಿರ್ಮುಖ ಟರ್ನ್ ಯಾಕೆ ಮಾಡಿದ್ರು? ಕೃಷ್ಣನಿಗಿಂತ ಆಚೆ ಹೀಗೆ ಯಾಕೆ ಮಾಡಿದ್ರು? ಭೋಗ ಮಾಡ್ಲಿಕ್ಕೆ. ಆದ್ರೆ ಭಗವಂತ ನಮ್ಮ ಮೇಲೆ ಕರುಣೆ. ಭಗವಂತ ನೋಡ್ತಾ ಇರ್ತಾನೆ, ಕೃಷ್ಣ ಯಾವಾಗ ಇವ ಮುಖ ನನ್ನ ಸೈಡ್ ಮಾಡ್ತಾನೆ, ಈ ರೀತಿ ಯೋಚನೆ ಮಾಡ್ತಾ ಇರ್ತಾನೆ. ನಾವು ಮಾಡುದಿಲ್ಲ. ಈ ಉದ್ದೇಶದಿಂದಲೇ ಭಗವಂತನ ಗೆಳೆಯನಾದ ಅರ್ಜುನನ ತನ್ನ ಶಿಷ್ಯನಾಗಿ ಮಾಡಿಕೊಂಡು ಭಗವಂತನ ಬೋಧಿಸಿದರು. ಹಾಗೆ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿ ಇದನ್ನು ಹೇಳಿದರು. ಅರ್ಜುನನನ್ನು ಶಿಷ್ಯನಾಗಿ ಮಾಡಿಕೊಂಡು ಭಗವಂತ ಹೇಳಿದರು. ಎಸ್, ಶ್ರೀಕೃಷ್ಣನ ಸಂಗಾತಿಯಾಗಿ ಅರ್ಜುನನು ಎಲ್ಲ ಅಜ್ಞಾನವನ್ನು ಮೀರಿದ್ದವನು. ನೋಡಿ, ಅರ್ಜುನ ಕೃಷ್ಣನ ಇಟರ್ನಲ್ ಅಸೋಸಿಯೇಟ್, ನಿತ್ಯ ಸಂಗಾತಿ. ಅವ ಅಜ್ಞಾನದಲ್ಲಿ ಇಲ್ಲ. ಜನರಿಗೆ ಇದು ಅರ್ಥ ಆಗ್ಬೇಕು. ಅರ್ಜುನ ಅಜ್ಞಾನದಲ್ಲಿ ಇಲ್ಲ, ಅವನ ಕ್ಲೋಸ್ ಅಸೋಸಿಯೇಟ್. ಕೃಷ್ಣ ಹೇಳುವಂಥದ್ದು ಹೇಗಂದ್ರೆ, ಅರ್ಜುನ ಪ್ರಶ್ನೆ ಮಾಡುವಂಥದ್ದು, ನೀನು ಹೇಳ್ತಾ ಇದೀಯಾ 12 ಕೋಟಿ ವರ್ಷದಿಂದ ನೀನು ವಿವಸ್ವಾನಿಗೆ ಹೇಳಿದ್ಯಾ ಅಂತ.
ಆದ್ರೆ ನೀನು ಹೇಗೆ ನನ್ನ ಕಂಟೆಂಪ್ರರಿ, ಈಗ ನೀನು ಇಲ್ಲಿದ್ಯಾ? ಆ ಕೃಷ್ಣ ಹೇಳ್ತಾನೆ, ಆ ವಿವಸ್ವಾನಿಗೆ ಹೇಳುವಾಗ ನೀನು ಕೂಡ ನನ್ನ ಒಟ್ಟಿಗೆ ಇದ್ದೀಯ, ಆದ್ರೆ ನಿಂಗೆ ಯಾವ್ದು ನೆನಪಿಲ್ಲ, ನನಗೆಲ್ಲ ನೆನಪುಂಟು. ಈ ನರನಾರಾಯಣ ಋಷಿ ಅಂದ್ರೆ, ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ಈಗ ಯಾವ ಕೃಷ್ಣ ಬರ್ತಾನೆ ಆಗ ಅರ್ಜುನ ಕೂಡ ಬರ್ತಾನೆ. ಈಗ ಚೈತನ್ಯ ಮಹಾಪ್ರಭು ಕೃಷ್ಣ, ರಮಣ್ ರಾಯ ಅರ್ಜುನ, ಇಟರ್ನಲ್ ಅಸೋಸಿಯೇಟ್. ಹಾಗಾಗಿ ಯಾವ ಅಜ್ಞಾನದಲ್ಲಿ ಇಲ್ಲ ಸರ್. ಆದರೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಆತನಿಗೆ ಅಜ್ಞಾನ ಕವಿಯಿತು. ಅಂದ್ರೆ ಭಗವಂತವನನ್ನು ಅಜ್ಞಾನದಲ್ಲಿ ತಂದದ್ದು. ಯಾಕೆ? ನಮಗೋಸ್ಕರ, ಮುಂದಿನ ಪೀಳಿಗೆಗಳ ಮನುಷ್ಯರ ಒಳಿತಿಗಾಗಿ ಮತ್ತು ಅವರ ಬದುಕಿನ ಯೋಜನೆಯನ್ನು ರೂಪಿಸಿಕೊಳ್ಳಲಕ್ಕಾಗಿ ಶ್ರೀಕೃಷ್ಣನು ಬದುಕಿನ ಸಮಸ್ಯೆಗಳನ್ನು ಕುರಿತು ವಿವರಿಸಲೆಂದು ಅರ್ಜುನನು ಅವನನ್ನು ಪ್ರಶ್ನಿಸಿದ ಇದರ ಉದ್ದೇಶವಾಗಿದೆ. ಅದು ಬ್ರಹ್ಮಿಗೆ ತಂದದು ಕೃಷ್ಣ. ಯಾಕೆ? ನಮಗೋಸ್ಕರ. ಆಗ ಜನರು ಅದರಂತೆ ನಡೆದು ಮಾನವ ಜೀವನ ದೇಹವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಎಸ್, ಇದು ನೋಡಿ, ಇದು ನಾನು ಇಲ್ಲಿಂದ ಬೇರೆ ಟಾಪಿಕ್, ಇದನ್ನು ನಾಳೆ ಮಾಡ್ತೇನೆ. ಎಸ್, ಹರೇ ಕೃಷ್ಣ. ಎಸ್, ಯಾರು ಪ್ರಶ್ನೆ ಇದರಲ್ಲಿ ಕೇಳ್ಬೋದು? ಹರೇ ಕೃಷ್ಣ.